ಬರ್ತಿರೋದು. ಹ್ಞೂ ಬರ್ತಿರೋದು. ದೇವರೇ ದೇವರೇ ದೇವರೇ, ಸೆಕೆ ಸೆಕೆ ಸೆಕೆ. ಹಾಯ್ ಆಯ್ತು ಇರ್ಲೇವೆ. ಹಾಂ ಮತ್ತೆ ಓಡ್ಬೀನಿ ಮನಸ್ಸು ಯಾವಾಗೇನಾ ಮಧ್ಯಾಹ್ನ ಗಿರಿಗೆ ಕೋಬಿನಾ ಏರ್ ಬರ್ಪೇರು ಬರ್ತೀರಾ? ಮನಸ್ಸು ಆಂಡಿ ಎನ್ನ ಮನಸ್ಸು ಆಂಡಿ ಇರ್ನಾಂಡ ಮನಸ್ಸು ಹಾಂ ಇಜ್ಜೆ ಇದ್ದಾನೆ ಲೇಟು ഞാൻ ಬೇಗ ಉಂಡಿನಿ ನಾನು ಜಪ್ಪರೆ ಬೈನಿ ಜಪ್ಪರೆ ನಿದ್ರೆನೇ ಬರ್ಪಿಜಿ ಇಂಕಿ ಐಕ್ ಬರ್ತೀನಿ ನಿದ್ರೆ ಬರ್ತಿಜಿ ಜಪ್ಪೆ ಬೈನಿ ಮನಸ್ಸಾದ ಮುಂಚ ದಾದ ಮಾಡ್ತೀನಿ ಲೇಟೇನೆ ಆಯ್ತಲ್ಲ ಎಂಗ್ಲೆ ಮನಸ್ಸಾನಾಗ ವರ 2 ಗಂಟೆ ಆಪುಂಡು ಒಂಜಾರು 12 ಗಂಟೆಗೆ ಆಪುಂಡು ಹಾಂ ಅಂದ ಅಂದು ಅವು ಅರಗೆ ಒಂದು ಕುಡ್ಡುಗ ದಾದ ಹೊಟ್ಟೆ ಮಂತ ಇತ್ತು ಹಾಕೊಂಡು ಒಂದು ಎಪ್ಪರಿ ಎತ್ತು ಬಂಗಾಯಿ ಪರ್ಪೆರೇನೆ ಆಪುಜಿ ಪರ್ಪೆರೇನೆ ಆಪುಜಿ ದಾಲ ಉಂಡೆ ಭಾರಿ ಗಟ್ಟಿ ಮರೆ ಒನಸು ಆ ಕೊಂಜೋಗೊಂಜಿ ಆಯ್ತಾ ಪ್ಯಾಕೆಟ್ ಬಿಸ ತಿಂದ ಅಂದೆ ಅವು ದಾರಿ ಗೊತ್ತೀನಿ ಒಂದು ಆಪುಜಿ ಗಟ್ಟಿ ತೊಟ್ಟೆ ಕೊಡಿ ಅವರಿಗೆ ಹೇಳಿ ಅಬ್ಬಾ ದೇವರೇ
ಕುಂಜು ಒನಸ್ತ ಪ್ಯಾಕೆಟ್ ಪೆರಬ ಜಂಡ ಕೊರ್ನ ಈರುದಾನೆನಿ ಮಧ್ಯಾಹ್ನ ಬರ್ತೀನಿ ಇಜ್ಜಿ ಕೋಡಲ ಬೇದಾನೆ ಕೋಡಲ ಬತ್ತೆ ಊರಪ್ಪನ ಕುಲ್ಲೊಂದು ಅದಂತ ಆಯ್ಕೆ ಬರ್ತೀನಿ ತೂಕ ನಾಡೊಂದು ಆಯ್ಪಿನ ಏರಾಂಡಲ ನಿಲ್ಕುಗ ಬರ್ಪೇರ ಅದು ಕಾವಣದು ಅವು ಒಂದು ಬ್ಲೂ ಕೊರ್ಜಿನ ಬರ್ಪು ಜೀ ಮಾರೆ ಮೇರೆ ಅನ್ನೊನ್ನೆ ಸಾರಿ ಜೇಕೆನ್ನೆ ಬನ್ನಿ ಬ್ಲೂ ಕೊರ್ಲೆ ಬರ್ರೆ ಹಾಪು ಜಜ್ಜಿ ನಾನು ಪಾಪ ಮಾರೆ ಕೋಡೆ ಫಸ್ಟ್ ಬೈದಿಗೆ ಮೆಸೇಜ್ ಬಾಡ್ರಿ ಈಗ ಅರ್ನ ಮೆಸೇಜ್ ಹೆಂಗೆ ಶೋ ಅಂತಿಜ್ ಮಾರೆ ಅರ್ ಬತ್ತನೆ ಎಡ್ಡೆ ತುಂಬಿತ್ತೆ ಬಾಯ್ ಯಾನು ಮನಸ್ಸು ಮಂತೆ ಕೋಪೆ ಓಕೆ ಓಕೆ ಮನಸ್ಸು ಮಂತ್ ಬೆಲೆ ಬಾಯ್ ಮನಸ್ಸು ಮಂತ್ಲಿ ಧರ್ಮ ಅವಿ ತಪ್ಪಡ ಬಕ್ ಚೆನ್ನ ಪೇರಕಲ ಬಕ್ ಬಕ್ಕ ತಿರ್ತೀನಿ ಜಾರನ ಮಿನಿ ಲೈಕ್ ಕೊಡ್ತೀನಿ ದೇವರ ಸಕ ಒನಸಾಂಡ ಮಾತ ಐಡಿ ತಿನ್ನಕಲ್ಲ ಬರೋ ಒನಸಾಂಡ ಒನಸಾದ ಬರ್ತದೆ ಐಡಿ ಉಂತದಿನ ಏರಿ ನಮ್ಮನೆ ಬೊಕ್ಕ ಇತ್ತೆ ಮಾತ್ರ ಮತ ಬರದು ಒಂಜಿ ಇತ್ತೈತೆ ಗಂಟೆ ಗೊತ್ತುನಾ ಕೂಪೆ ಒಂಜಿ ಐನು 2 ಗಂಟೆಗೆ ಬರ್ಪೆ ಒಂಜಿ ನಿದ್ರೆ ಅದ್ಲಕ್ಲ ಸರಿ ಅಪ್ಪ ಕೇಂಡತ ಜೇಕೆನ್ನ ಬರಂದಿಲ್ಲರ ಲೈವ್ ರೀತಿ ಕುಂಜ ದಾಯ ದಿಕ್ಕುಜಿ ಅವರ ಸಬ್ಸ್ಕ್ರೈಬರ್ ಹೋದು ಬ್ಯಾಕ್ ಬರೀ ದಾನೆ ಮಗ ಮಧ್ಯಾಹ್ನ ಮೂಡಿದೀನಿ ದಾದ ಮಾಮ ಕೋಡೆ ಬರ್ಸತೆ ಅಂಚ ಮಿತ್ತು ಬರ್ರೆ ಅಜ್ಜಿ ಅಂಚೆ ದುಂಬತ ಅಂಚೆ ಮಿತ್ತು ಬರ್ಕ ಬಂಡದತ್ತೀನಿ ಒಂದು ಕಣ್ಣು ಕೂರೋದು ಇತ್ತೆ ಅಜ್ಜ ಈಗ ಲಕೊಂಬರ್ತೀನಿ ಸೀದಾ ನಾನು ಜೆತ್ತನ ಇಂಕ ಪುರಸೊಂದು ನಿದ್ರೆ ಬಂತನ ಐಕಿತ್ತೆ ಲಕೊಂಬರ್ತೀನಿ ಇವಾಗ ಒನ್ನ ಸಾಂಡೆ ನಿಕಲ್ನ ಬರ ಲೈಕ್ ಕೊರ್ಲೆ ಎಂತ ಬರ್ತಾರ ಅದ ಲೈಕ್ ಕೊರ್ಲೆ ಫ್ಯಾನ್ದ ಗಾಲಿಯ ಬೂರು ಜಜ್ಜಿ ದಾದ ಮಾಡ್ತೀನಿ ಅನ್ಪಲ್ಲಿ ಒಬ್ಬ ಮೂಡ ಪರಿಸ್ಥಿತಿ ಬರ್ತನೆ ಮೂಡಿನಿ ಈ ಸೆಕೆ ಕಾವೊಂದಿಜ್ಜಿ ಐಕ್ ನಿದ್ರೆ ಎಲ್ಲ ಬರ್ಪಿಜ್ಜಿ ಸೆಕೆ ಎತ್ತಲ್ಲ ಹಬ್ಬ ರಾತ್ರಿ ಎಲ್ಲ ಬರ್ಪೆ ಏವ್ದಾನ ತಿರ್ಗೊಂದಿತ್ತಾರ ಊರು ಹುಡುಕ ಅಂದೆ ಓಡೆ ಮಾತ ಬಾಯಾರ
ಹಾಯ್ ಶೋಭಾ. ದಿನ ರಜೆ ನನಗೆ ದಿನ ರಜೆ ದಿನ ರಜೆ ಶಾಲೆ ನಾನು ಎಲ್ಲಂಜಿ ರಜೆ ಆಯ್ತು ಸೋಮವಾರ ಮುಂಚ ಸುದ್ದಿಜ್ಜಿ ಜಪ್ಪರ ಪೋಯಿನ ಶೋಭ ಒನಸ್ ಬೇಗ ಮಂತೆ ಪದ್ರಡೇಕು ಅನ್ನ ಜಿತ್ತು ನಾನು ಇದ್ರೆ ಬರ್ಪುಜಿ ಶೆಕಿ ಕಾಪು ಆಡ ಒಂದು ಬರ್ಸ ಬೈದಿಂದು ಇನಿಯಾ ನಮ್ಮನ್ನೆಲ್ಲ ಓ ದೇವರ ಉರಿಡು ಮೇ ಪೂರ ಮನಸ್ಸು ಮಲ್ತಂದಿಲ್ಲ ರಜೆ ಇಜ್ಜಿ ರಂಜನಿಗ್ಲೇಗ ದಸರಾಗೆ ದೀಪಾವಳಿಗೆ ಇಜ್ಜಿ ಉರಿಮಿಯಾ ಸೆಕೆತ ಮೂಜಿ ದಿನ ರಜೆನ ಗಮ್ಮತ್ತು ಜಾಲಿ ಗೊತ್ತಿಜ್ಜಿ ಶೋಭ ಡಿಸರ್ಜ್ ಆ್ಯಪ್ ಹಾಕೊಂಡದು ದೇವಿಯರ್ನ ದಯಟ್ ಎಲ್ಲನ ಎಲ್ಲಂಜ ಗೊತ್ತಿಜ್ಜಿ ಎಲ್ಲ ಬಂದುಂಡು ಬುಕ್ಕದಾದರ ಇರುಜಿ ವೈದ್ಯ ಡಿಸ್ಚಾರ್ಜ್ ಮನ್ಪೆರೆ ಕೈಟ್ ದಾಲ ಇಜ್ಜಿ ಪೂರ ಖಾಲಿ ಆಂಡು ಇನ್ನು ತೂರು ದಾದ ಡಿಸ್ಚಾರ್ಜ್ ಮನ್ಪುನು ತಾತೆ ಆತು ಬಂಗ ಆತು ನಿಮ್ಗೆ ಆಸ್ಪತ್ರೆಗೆ ಬರ್ತದೆ കജിപ്പൊക്കെയെന്ന് വെച്ച് ശോഭയുണ്ട് കജിപ്പൊക്കെയെന്ന് വെച്ച് എന്നെ കജിപ്പ് വേണ്ട ജബ മുൽപ്പത്തെ കോസല്ല സാറ് ಬೊಕ್ಕ ಕಡ್ಲೆಲ ಅವಲ ಸಚಿನ್ MK ಐ ಲೈಕ್ ದಮ್ ಥ್ಯಾಂಕ್ ಯು JK ದಾಯಿಗೆ ಲೈವ್ ಬರ್ರ ಒಂದಿಜ್ಜಿ ಥ್ಯಾಂಕ್ ಯು ದಾಯಿಗೆ ಲೈವ್ ಬರ್ರ ಒಂದಿಜ್ಜಿ ಸಚಿನ್ MK ಐ ಚಾನೆಲ್ ಉಂಟಾ ಹೇಳು ಓಕೆನಾ ನಾನು ಓಕೆ ಚಾನೆಲ್ ಉಂಟಾ ನಿಮ್ಮ ಹತ್ರ ಸಚಿನ್ ಹತ್ರ ಊಟ ಆಯಿತಾ ಮೇಡಮ್ ನಾನು ಒಂದು 12:30 ಊಟ ಮಾಡಿದಷ್ಟೇ ಇವಾಗ ನಿದ್ದೆ ಬರ್ತಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಮಾತಾಡಿ ಹೋಗ್ತಾ ಇರ್ತೀನಿ ಅಂತ ಬಂದೆ ಬರುವಾಗ ನೋಡೋಣ ಜನ ಇದ್ದರೆ ನಿಲ್ತೇನೆ ಇಲ್ಲದ್ರೆ ಮುಚ್ಕೊಂಡು ಹೋಗ್ತೇನೆ ಅಂತ ನಿಮ್ದು ಊಟ ಆಯಿತಾ ಸಜ್ಜನ ಯಾವುದು ಚೆನ್ನಾಗಿದೆಯಾ ಏನುಂಟ ಏನು ಊಟ ಏನು ಶೂಟಿಂಗ್ ಹೇಳಿ ಇಲ್ಲಪ್ಪ ಊಟ ನಮಗೆ ತರಕಾರಿ ಸಾಂಬಾರು ಸಾರನ್ನು ಏನು ಶೂಟಿಂಗ್ ಯಾವ ಶೂಟಿಂಗಲ್ಲಿ ಇಲ್ಲ ಹಾಸ್ಪಿಟಲಲ್ಲಿದ್ದೇನೆ ಶೂಟಿಂಗಲ್ಲಿ ಇಲ್ಲ ಹಾಸ್ಪಿಟಲ್ ಇದೆ ನೀವು ಶೂಟಿಂಗ್ ಹೋಗ್ತಿದ್ದೀರಾ ಏನು ಕೋಡೆ ಬೈದಿ ಇರಿಗೆ ಎನ್ನ ಮೆಸೇಜ್ ಇರ್ಲ ತೋಜೊಂದಿದ್ದು ಜಾರ್ ನಾನು ಕೇನೊಂದು ಜೇಕೆನ್ನೆ ಬೈಜೇರಿಂದು ಇಂಕ ವೆಜ್ಜಿನಿ ಸೂಪರ್ ಬ್ಲೂ ಕೊರಡ ಇರೇಗ ಜೇಕೆ ಇರೇ ಬ್ಲೂ ಕೊರಡ ಒಂದು ಸೆನೆಲ್ ಇಜ್ಜಿನಲ್ಲ ಬ್ಲೂ ಕೊರಡ ದಾಲ ಪ್ರಾಬ್ಲಮ್ ಇಜ್ಜ ಬ್ಲೂ ಕೋರ್ನಲ್ಲಿ ಪ್ರಾಬ್ಲಮ್ ಇಜ್ಜ ಸಚಿನ್ MK ಹೇಳಿ ಎಲ್ಲ ನಿಮ್ಮದೇ ಹೇಳಿ ಯಾವುದು ಸಚಿನ್ ನಿಮ್ಮದು ಸಚಿನ್ ನಿಮ್ಮದು ಯಾವ ಊರು ಎಂತ ಶೆಕೆ ಮಾರೆ ಇಲ್ಲಿ ಬಾ ಈಗ ವಚ್ಚಕ್ಕೆ ಉಂಡತ್ತ ಮೋನೆ ಬರುರಿನಿಯ ಯಾನು ದಿನೋಲ ಬರ್ತೆ ಅಂದಿ ಗೆಜ್ಜೆಗೆ ಇರಿಗೆ ಬ್ಲೂ ಕೊರಡ ಬೇಲೆ ಸಾರು ಡೈಲಿ ಎಡ್ಡೆ ಪೂಜೆ ಬಾಯ ನಮ್ಮವರ ಕಕ್ಕದಾಂಡು ನುಪ್ಪು ಕೊರ್ನಗಾನೆ ಅವೇನು ತುಯಿನಿ ವಾಂಕತೆ ಕುಟ್ಟುಡು ಬರ್ತವೆ ಅಪ್ಪಂತಂಡು ಯಾವಂಡ ದಾದ ಗಂಡ ಅವು ಕುರುಗಂಡು ಕಕ್ಕಂಡು ಬಸ ಕಕ್ಕದಾಯಿ ಬುಕ್ಕ ಯಾನು ಪಂಡೆ ವನಸೆ ಮನ್ಪುನಿ ಇಜ್ಜಿ ಯಾನು ಮುಲು ಕರ್ಮಗ ನೆಟ್ಟು ಇಪ್ಪುನು ಇಂಕ ಮಂಡ ಬೆಚ್ಚ ಹಾಪುಂಡು ಇಂಕಿಂಚ ಮತ್ತು ಉಂಡು ಪಂಡ್ ಲಾಸ್ಟ್ಗೆ ಉಂಡು ರಡ್ಡು ತೆತ್ತಿಗಂತೆ ದಿನ ತೆತ್ತಿಕೊರ್ರೆ ಬಂಡೆ ಇದು ಹಂಚಿ ಕೊರಿಯ ರಡ್ಡು
ಓ ದೊಡ್ಡ ಜನಕ್ಕೆ ರಾಜಿ ಮಲ್ತಾರ ಇರ್ತಾರ ಅದಾಗ ಕ್ಯಾಂಟೀನ್ ತಿಂದ ಎಡ್ಡೆ ಪೂಜೆ ಶೋಭಾ ಎಡ್ಡೆ ಪೂಜೆ ಐ ಕ್ಯಾಂಟೀನ್ పోతేనే ఏ తింది కనవాలి క్యాంటీన్ ఏకి వచ్చిన బుర్చి ಜೇಕೆ ವೆಂಚಯ್ಯ ಅತ್ತೆ ಸೋಬಾರೆ ಕೋಡ ಲೈವ್ ಬೈದಿರಿಗೆ ನನ್ನ ಮೆಸೇಜ್ ತೋದುಂಜಿ ಆರ್ಲತ್ತು ಮೆನಿ ಏರಿಯಲ್ಲಿ ಎತ್ತೀನಿ ಮೆನ್ಸಿ ఇంక బండ పిచ్చని ಯೋಗಿ ಸಂಕೂನಾಗ ಚಾ ಇಜ್ಜಿಯ ನಮ್ಮನೆ ಕನೋಡು ಇನ್ನು ಕನಪುಜಿ ಇಂಕ ಒರ್ಮನೆ ಮಾಲಿಗೆ ಎದ್ದು ತಿತ್ತು ಮುಟ್ಟಪ್ಪೋದು ಕನಪಿಡ ಐದು ಚಾ ಪರ್ಜಿನದಾನೆ ಇಂಕ ಬಚ್ಚುನಿ ಶೋಭ ತಿತ್ತು ಮಿತ್ತು ಹೋದು ಅಲ್ಲಿ ಬತ್ತೆ ಮನಿ ಪೊಡ್ಚು ಇಜ್ಜಿಯ ನೈ ಕಾನ್ಸರ್ಟ್ ತೂಪಿನ ಇಜ್ಜಿಯ ನೀವು ತುಂಬ ಚೆನ್ನಾಗಿ ಮುದ್ದಾಗಿ ಕಾಣುತ್ತೀರಾ ಮೇಡಮ್ ಹೇಳಿ ಓಕೆನಾ ಎಂತ ಮಾಡೋದು ಇದ್ದದನ್ನು ನೀವು ಇದ್ದಾಗಿ ಹೇಳಿದ್ದೀರಾ ಹೌದಾ ಓಕೆ ಓಕೆ ಚೆನ್ನಾಗಿ ಕಾಣ್ತೀನಲ್ವಾ ಸಾಕು ಥ್ಯಾಂಕ್ ಯು ನಿಮಗೆ ಓಕೆ ఆయన ಮೆಸೇಜ್ ಓದ್ತು ಏನ ఆయన ಓದೊಂದು ನಿಜ ನಾವು 24 hours ಒಂದು ಮಂತಿದ್ದೆ ಆತೆ ಮುಗಿನ ಅಂದ ఆయన ನೀರು ಆಯ್ತು ವಾಶಕೆಯ ಆಯ್ಕೆ ಮಾರಲಿ ಒಂದಸಂಡ ಜೇಗೆ ಅತ್ತೆ ಜೇಗೆ ಇನಿ ಬರ್ರೆ ಅಂಡಿರಿಗೆ ಮತ್ತೆ ಇರೇ ಬ್ಲೂ ಕೊರಡ ಪಲ್ನೆಗೆ ಸಾವಾಯನ ಓದುಚಿ ಕ್ಯಾರೆ ಮನ್ಪುಜಿ ಅತ್ತು ಒಂದು ಇಂದೇ ಏನು ವರ್ಕ್ಸ್ ಮೇಡಮ್ ನಿಮ್ಮದು ಏನಿಲ್ಲ ಇದೆ ಯೂಟ್ಯೂಬ್ ಸುಚಿ ಸುಚಿ ರಮೇಶ್ ಕಾಲ್ ಬರ್ತೇನೆ ಇಂಕ ಪಾಪ ಯಾಕಂಡು ಆರು ಸುಚಿಯಿಂದ ನಾವು ನೆಟ್ ಬರ್ತೀವಿ ಸುಚಿ ರಮೇಶ್ ಅರೆಗ ಲೈವ್ ಮಂತಿದ್ದೀರಿ ಗೊತ್ತಾನ ಪಾಪ ಅರೆ ಗೊತ್ತಿ ಲಿಜ್ಜೇರಿ ಯಾನ್ ದಾದಮ್ಮಂತೆ ಯಾನ್ ಕಮೆಂಟ್ ಪಾಡಿ ಜೋಕ್ಲೆ ಮಸ್ತಿಯ ಜೋಕುಲು ಕಿರಿಕಿರಿ ಅದೇ ಕಾಪಿ ರೈಟ್ ಬರುಂಡು ಅರ್ನ ಚಾನಲ್ ಡೆಡ್ ಆಪಿನ ಚಾನ್ಸ್ ಎಲ್ಲ ಉಂಡು ಯಾನ್ ಅಲ್ಲಿ ಮೆಸೇಜ್ ಪಾಡಿಯ ಇಂಚ ಇಂಚ ಓಕೆ ನನ್ನ ಫ್ರೆಂಡ್ ಇರ ಪಂಡೆ ದೇವರ ಕಾಲ್ ಮಾಡಿ ಕಾಲ್ ಲೈವ್ ಪೂರ ಕಾಲ್ ದೆಪ್ಪರ ಅಪ್ಪಜಿ ಸಾರಿ ಸುಚಿತ್ರಾ ಶೆಟ್ಟಿ ರಿಟರ್ನ್ ಮನ್ಪೇನ್ ಸುಚಿ ರಿಟರ್ನ್ ಮನ್ಪೆ ಲೈವ್ ಹಿಡಿತೇನೆ ಒಂಚೂರು ಲೈವ್ ಬಲ್ಲ ರಿಟರ್ನ್ ಮನ್ಪೆ ಏನು ವರ್ಕ್ ಮಾಡಲ್ಲಮ್ಮ ನಾನು ಮನೆಯಲ್ಲೇ ಇರೋದು ಈಗ ಹಾಸ್ಪಿಟಲಲ್ಲಿ ಇದ್ದೇನೆ ಹಾಗೆ ಪಾಪ ಅರೆ ಗೊತ್ತಿಜ್ಜಿ ಗೊತ್ತಲ್ಲ ಜೋಕುಲೇನು ಕೂಡ ಪಾರ್ದೆ ಲೈವ್ಗೆ ಜೋಕುಲೇನು ಎದುರು ಕಂಡ್ರಗೆ ನಿಜವಾದ ಜೋಕುಲ ಮೊನ್ನೆ ಚೂರು ಒಂದು ಸೆಕೆಂಡ್ ತಚ್ಚಪ್ಪದು ಪೋಲಿ ಜೋಕುಲ ವಾಯ್ಸ್ಗೆ ಎಂಟ್ರೆ ಬರಲಿ ಜೋಕುಲ ಗಲಾಟೆಗೆ ಎಂಟ್ರೆ ಬರಲಿ ಬೊಕ್ಕ ಜೋಕುಲ ಬೊಕ್ಕ ಟಿ ವಿದ ವಾಯ್ಸ್ ಈ ಬ್ಯಾಂಡ್ ವಾದ್ಯದ ವಾಯ್ಸಿಗೆ ಎಂಟ್ರೆ ಬರಲಿ ಒಂಜಿ ಸಪ್ರೇಟ್ ರೂಮುಡು ಕುಲ್ಲೊಂದು ಲೈವ್ ಮನ್ಪೋಡು ಪಂಡೆ ಅನರ್ಡ ಅವೆನ್ನ ಫ್ರೆಂಡ್ ಕೇನ್ಯ ಫ್ರೆಂಡ್ ಪಂಡೆ ನಂಬರ್ ಅದೇ ಕೊರ್ಲಾ ಅಂದು ಯಾರನ್ನ ಲೈವ್ಗೆ ಬೈಜಿ ಲೈವ್ ಬತ್ತಟ ತೂಪಿರುತ್ತೆ ನರ್ಸಿ ಏರು ಓಲಿಯ ನರ್ಸಿ ಓ ಆಯ್ಕೆ ಆಸ್ಪತ್ರೆ ಬಂದಾಗ ಆಯ ನರ್ಸ್ ಬಂದು ಎನ್ನೇನಂದ ಸುಚಿ ರಮೇಶ್ ಒಂಚೂರು ಲೈವ್ಗೆ ಬಲೆ ಯಾನ್ ನರ್ಸ್ ಆಸ್ಪತ್ರೆ ಪೂರ ಮೇಯ್ನ್ ಇನ್ಚಾರ್ಜ್ ಪೂರ ಯಾನ್ ದಾದ ಮನ್ಪುಂಡು ಇನ್ಚಾರ್ಜ್ ಪೂರ ಯಾನ್ ಸುಚಿ ಲೈವ್ ಹಿಡಿತಿನ ಒಂಚೂರು ಬಲ್ಲ ಯಾನ್ ಬೊಕ್ಕ ಲೈವ್ 1 ಗಂಟೆ ಮುಗಿಪೆ ರಿಟರ್ನ್ ಕಾಲ್ ಮನ್ಪೆ ಸುಚಿ ಅಕ್ಲೆ ಗೊತ್ತಿಜ್ಜತೆ ಶೋಭಾ ಪಾಪ ಏರು ಲೈಕ್ 19 ಶೋಭಾ ಏ ಲೈಕ್ ಇತ್ತನು
ಏತ್ಲೈಕುಂಡೆ ಶೋಭಾ ಸಚಿನ್ ಎಂ ಕೆ ಯಾವ ಊರು ನಿಮ್ಮದು? ದೇವರೇ ಕುಳ್ದು ಕುಳ್ಳು ಶೋಭಾ ಎನ್ನ ಸೊಂಟಲು ಹೆಜ್ಜೆ ಕಾರ್ಲು ಹೆಜ್ಜೆ ಏತ್ ಸಪ್ರಾಯ ಗೊತ್ತು ನಾನು ಮಸ್ತ್ ಸಪ್ರಾತಯ ಅಚ್ಚನ ಮದುವೆಗೆ ಫುಲ್ಲು ಈ ಸರ್ತಿ ಯಾನೆ ಮಿಂಚಿಂಗ್ ಅಚ್ಚನ ಮದುವೆಗೂ ಯಾನೆ ಮಿಂಚಿಂಗ್ ಮಿಂಚಿಂಗ್ ಸೂಪರ್ 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 ಲೈಫ್ ಥ್ಯಾಂಕ್ ಯು ಜೆ ಕೆ ಅಣ್ಣ ದಾಳಿ ಗೊತ್ತನೆ ನಾನು ನಮ್ಮಟ ಒಂಜಿ ಸಬ್ಸ್ಕ್ರೈಬರ್ ಬರ್ಪೇರು ಸುಚಿ ರಮೇಶ್ ಪಂಡದು ಎನ್ ನೋಡಿ ಬಂದಿತ್ತೈತೆ ಆರೇಗ್ಲ ಒಂಚಿ ಲೈವ್ಗೆ ಸಪೋರ್ಟ್ ಮಾಡ್ತದ ದಯಪಂಡ ಆರ್ನೇಗ್ಲ ಸಬ್ಸ್ಕ್ರೈಬ್ ಮಸ್ತ್ ಕಮ್ಮಿ ಉಂಡು 820 ದಾದನುಂಡು ಅರೆಗೆ ಪಂಡೆ ಲೈವ್ ಇಂಚೆ ಇಂಚ ಮನ್ಪುಲೆ ಪಂಡದು ಇಂಚ ಕಾಲ್ ಮಂತಿರ ದಾದನ ಏನು ಲೈವ್ ತಿನ್ನೋದಕ್ಕೋಸ್ಕರ ಹಿಂಗೆ ಕಾಲ್ ತೆಪ್ಪರೆ ಆಯ್ಜರ್ನ ಏನಾರಿಗೂ ರಿಟರ್ನ್ ಮಂತ್ ಪನ್ಪೆ ಬಕರಮ್ಮ ಪೂರ ನಮ್ಮ ಏತು ಜನ ಬರ್ಪು ಪೂರ ಜಾಯಿನ್ ಆಗ್ತವೆ ಸುಚಿನಿ ನಮ್ಮ ಕಿನ್ನಿ ಕಾರ್ಲದಾರ ಅಂಚಿ ಇಪ್ಪುನಾರ ಆಯ್ತು ಥ್ಯಾಂಕ್ ಯು ಹೇಳಿ ಬರ್ತಾನೆ ಸುಚಿ ಅವ್ರು ನಿಮ್ದು ಎಷ್ಟು ಇದು ಸಚಿನ್ ನಿಮಗೆ ನಿಮ್ಮದು ಯಾವರು ಇದೇ ಜೆ ಕೆ ಲೈವ್ ಬ್ಲೂ ಕೊರಡನು ಜೆ ಕೆ ಅಕ್ಕ ಹವಾರ್ ಯು ಐ ಆಮ್ ಫೈನ್ ನೀವು ಹೇಗಿದ್ದೀರಾ ಒಂದು ಲೈಕ್ ಕೊಡಿ ಆಯಿತಾ ಲೈಕ್ ಕೊಡೋದೇ ಹೋಗ್ಬೇಡಿ ಊಟ ಆಯ್ತಾ ನಿಮ್ಮದು ಊಟ ಆಯ್ತಾ ಓ ಸೆಕೆ ಮಾರ್ರೆ ಓ ಎಂತ ಸೆಕೆ ಅಲ್ಲ ಫೈನ್ ಥ್ಯಾಂಕ್ ಯು ಸೆಕೆ ಉಂಟಾ ಊಟ ಆಯ್ತಾ ಎಸ್ ಕನ್ನಡ ಬರಲ್ವಾ ಆಯ್ ಮಾಮಿ ಆಯ್ ಮರ್ಮಯ ಎಂಜೊಲ್ಲ ಒನಸಾಂಡ ಏ ಮೆಸೇಜ್ ತುಳಿ ಉಷಾಂಡ್ ಇಜ್ಜಿ ಜಗೆ ಬೈಜ್ಜಿ ಸೂಪರ್ ಬರ್ತದೆ ಸೂಪರ್ ಲೈವ್ ಒಂದು ಬರ್ತದೆ ಇರ್ನ ಮೆಸೇಜ್ ಬೈಜಿ ಬೊಕ್ಕ ಜೇಕೆ ಅಂದ ಆದ ಬ್ಲೂ ಕೊರಡಾಗಿದೆ ಈಗ ಹೌದಾದನ ಇರ್ನ ಬರುವ ಇಜ್ಜಿ ಒನಸಾಂಡ ನಿನ್ನ ಓ ಮಾಮಿ ಮರ್ಮಯ್ಯನ ಒನಸಾಂಡ ಯಾವ್ದ ಕಜಿಪು ಯಾಮೂಲ್ ತರಕಾರಿ ತಿನ್ನೋದಿಲ್ಲ ಮೀನು ಗೋರಿ ಹಾಂ ಕಂದಾರ ಅಮ್ಮ ಬಪ್ಪಂಗಾಯಿ ಬೇಡ ಫೋನ್ ಮರಿಯವರೇ ಚೂರುಂಟು ಅಮ್ಮ ಎಂಗು ಕುಲ್ಲುಂಡಲ್ಲ ಕೆರೆಗೆ ಹಾಪುಜಿ ಮಾರು ಕಾರ್ದು ಬೇನೆ ತಿನ್ ಬೇನೆ ರಡ್ಡಲ್ಲ ತಿನ್ಬನಾ ಒಂಜೆ ತಿನ್ನಿತ್ತು ಅಬ್ಬ ಕೈಕಾರು ಬೇನೆ ಮಾರ ಮಿತ್ತು ತಿತ್ತು ಪೂದು ದೇವ ಅಪ್ಪ ಕಾರ್ದ ಗಂಟೆ ಪುರ ಬೇನೆ ಮಿತ್ತು ತೀರ್ತು ಕೋನ ಪಿನ್ನತ್ತ ಮಿತ್ತು ತೀರ್ತೆ ನಾನು ಶುಗರ್ಗೆ ಮಾತ್ರ ಎಡ್ಡ ಇದ್ದಿದ್ದಲ್ಲ ಬಸ್ಕೊಂಡೆ ಜೊತೆ ಡಾಕ್ಟರ್ ಅಂತೇಳಿ ಜೊತೆ ತಿನ್ನೋದು ಅಂದು ചീപ്പുണ്ട് മാത്ര അത് ഇതിനും കയറണ്ട ಮೆಸೇಜ್ ಬಾಕ್ಸನ್ನ ಕುದರಿಚ್ಚಕ ಅವಿಂಚ ಇಚ್ಚಿ ಬರ್ಪುನದೆ ಏನ್ ಬ್ಲೂ ಕೊರ್ಪಂಚ ಗುಂತಲೆ
ಇದಕ್ಕೆ ಬ್ಲೂ ಕೊರಿಯ ನಾನು ಬರ್ಕೊಂಡು ಇದಕ್ಕೆ ಜೆಕೆ ಬ್ಲೂ ಕೊರಿಯ ತೂಲೆ ಬರೊಂದಿಜ್ಜಿ ಜೇಕೆ ಇತ್ತೆ ಬತ್ತೀನಿ ಇರ್ನ ಮೆಸೇಜ್ ಬರೊಂದಿಜ್ಜಿಗೆ ಇತ್ತೆ ಬ್ಲೂ ಕೊರಿಯ ನಾನು ಬರ್ಪರೇರು ಅವೇ ತೂಕ ನಾನು ಬರ್ಕೊಂಡು ಹೆಜ್ಜೆ ಬಂದದು ಅಂಚಲಿದಕ್ಕೆ ಎನ್ನ ಲೈವ್ ತಿಕ್ಕಿಜಿನಾಂಡ ಈ ದಾದ ಮನ್ಪಲೆ ಗೊತ್ತಂಡೆ ಸಬ್ಸ್ಕ್ರೈಬ್ ಮಂದರತೆ ಅವೇನು ರಿಟರ್ನ್ ಓದ್ತಿಲೆ ಬೇತೆ ಬ್ಯಾಕ್ ಹೋದು ಕೂಡ ಸಬ್ಸ್ಕ್ರೈಬ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತದ್ದು ಅದು ಬರಿಟ್ಟು ಬೆಲ್ ಉಂಡತೆ ಗಂಟೆ ಐದು ಸೈಡ್ ಆಲ್ ಓದ್ತಿಲಿ ಆಲ್ ಓದ್ತದ್ದು ಬಿಡ್ಲಿ ನೋಟಿಫಿಕೇಶನ್ ಬರ್ಕೊಂಡು ಹಬ್ಬಗ ಥ್ಯಾಂಕ್ ಯು ಸೂಪರ್ ಹೆಚ್ಚು ಸೆಕೆ ಎತ್ತಿದ್ದು ಈ ನಮ್ಮನೆ ಫ್ಯಾನ್ ಪಾಡೋದಿಲ್ಲ ಎನ್ನು ಮಂಡದ ಉಳ್ಳಾಡ್ದು ನೀರು ಬರೋದುಂಡು ಮಂಡ ಒಟ್ಟಾತನ ಅಕ್ಕ ಥ್ಯಾಂಕ್ ಯು ಜೆಕೆ ಮಸ್ತ್ ಸಪೋರ್ಟ್ ಮಾಡ್ತಂದಿಲ್ಲಾರು ಥ್ಯಾಂಕ್ ಯು ರೀ ಥ್ಯಾಂಕ್ಸ್ ಅಭಿಜೇಕೆ ಕೋಡ ಎ ಪಿ ಅನ್ನೆ ಬತ್ತಕ್ಕೆ ಏಂಡಿರಿ ಎ ಪಿ ಅದನ್ನತ್ತೆ ಎ ಪಿ ಬೋದು ಆರ್ಕೆ ಆತನು ಕೇಂಡೀರು ಜೇಕೆನ್ನ ಬೇಯಪ್ಪ ಕೇಳಿ ಇರಿ ತೂದುಪ್ಪಾರು ಪಾಪ ಇದೇ ಮೆಸೇಜ್ ತೋಜೊಂದು ಇರ್ನ ಬರೋದು ಕೆಲವರ ಮೆಸೇಜ್ ಹಂಚೇನೆ ತೂಲೆ ಎಂದು ಇನ್ಬಾಕ್ಸ್ ಪಾರ್ನಲ್ಲ ರಿಟರ್ನ್ ಬರ್ಪುಜೋ ಮರ್ಮಯ போயினா ಓ ಮರ್ಮಯ ಆಜಿ ಜನ ಬ್ಲೂ ಕೊಡ್ತೀರಕ್ಕ ಅಂದೆ ಈತ ನಾನು ಹೆಂಗೆ ಕೊರಿಯತ್ತೆ ಬರ್ಕೊಂಡು ಅಪ್ಪ ದೇವರೇ ಬ್ಲೂ ಕೊರ್ನ ಚಾನಲ್ ತಿಕ್ಕೊಂಡಿರಿ ಅವೇ ದೇವರೇ ಕಿಟ ಪೂಜ ಮಾಡಿ ಫ್ಯಾನ್ ಸರಿಕಟ್ಟ ತಿಪ್ಪುಜಿ ಕಾಲು ನಾಲೆ ಟಿಪ್ಪು ಕೋಡೆ ಆರ್ಕೆ ಅನ್ನೆ ಆರು ಎ ಪಿ ಅవి ನಮ್ಮ ಅನ್ನು ಅನ್ನೆ ಆರು ಎ ಪಿ ಆರ್ಕೆ ಆತನಿತ್ತ ಆರ್ಕೆ ಆರೆ ಮಿಲ್ಟ್ರಿ ಫೈಲ್ ಮಾನ್ ಆರು ಹೆಜ್ಜೆ ಇರುತ್ತೆ ಬೆಲೆ ಓದ್ತೀರ ಅದೇ ನೈಟ್ಗೆ ಇನ್ನೀ ಅವ್ರ ತೂಕ ಬರ್ಪೇರು ಎಂಕ್ಲಿಗೆ ಮುಲ್ತ ಅವ್ರ ಬರ್ಪೇರು ಕಾಂಡೆ ಬೇಗ ಹೋಗ್ಪೇರು 4-5 ಗಂಟೆ ಅದನ್ನು ಹೋಗ್ಪೇರು ಗೊತ್ತಿಜ್ಜಿ ಹೆಂಗೆ ಪಂಪಿನ ಹಂಗೆ ಇನ್ನು ಬೊಕ್ಕ ಗುರುವಾರ ರಜೆ ಗುರುವಾರ ದಿನ ಹೋಗ್ತದೆ ಅಂತ ಕೋಳ ಡ್ರೈವರ್ ಬಂತೇರು ಉಲ್ಲಯ ಬರ್ತಾ ಅಂದೆ ಮರಣಿ ಹಿಂಗೋ ಮೊನ್ನೆ ಹೊಚ್ಚಿ ಸಾಕಾದ ಗೊತ್ತು ಬೆಂಚು ಸೆಕೆ ನಾಲ್ಕ ಕೊಡೋರಿಗೆ ಹೆಂಗೆ ಲೈಕ್ ಕೊರ್ರೆ ಆತನೆ ಜೇಕೆ ಏಟ ಮನಸ್ಸಾನ ಜೇಕೆ ಉಂಡಾರ ಮನಸ್ಸು ಶೋಭಕ್ಕನ ಬುಲ್ಚ ಒಂದಿತ್ತೇವೆ ಅವ ಅಜ್ಜಿಲ ಶೋಭಲ ಆಕಳ ಒಂಚೂರು ಕಟ್ಟಿಬಿಟ್ಟು ಬೊಕ್ಕ ಸರಿ ಆತಿರ್ಬೇಕು ಕಾರೆ ಪಾಪ ಅಜ್ಜಿ ಬತ್ತು ಪಾತೇದೆ ಐಕ್ಯಾನ್ ಪನ್ಪುನು ಲೈವ್ಡ್ ಜಗಲ ಬುಡ್ಚಿ ತಮಾಷೆ ಎತ್ತಲ ಪಾತೇಲೆ ಯಾನು ತಮಾಷೆ ಪಾತೇವೆ ಕೊಟ್ಟೆ ಕೋಡೆ ಅಂದೆ ಪಕ್ಕ ದಾನೆ ತೋಜೊಂದಿಜ್ಜಿ ಮೆಸೇಜ್ ಬರೊಂದಿಜ್ಜಿ ಅದೇ ಓಪನ್ ಹೊಂದಿತ್ತಿಜ್ಜಿ ಅಂದಿರಿ ಸೋಬ ತಿಳ್ಕೊಂಡು ಕೋಡೆ ಹೆಂಚಿನ ಬಕ ಸಮಾಧಾನ ಪಾಪ ಕಿಶೋರ್ ಒಂಚೂರು ಬೇತೇನೆ ಕೋಡಂತೆ ಮುಂಚಿನ ಉರ್ತೆ ಸಡನ್ನಿ ಶೋಭ ನಿಕ್ಕೇಂದನೆಯ ಕೋಡೆ ನಾಯಿ ಕೊರಿದಿನ ಕೋಡೆ ನಾಯಿ ಕೊರಿದ ನಿಕ್ಕೇಂದನ ಹಾಂ ಇಜ್ಜತ ಏರಿಲ್ಲ ಕೇಂದಿಜ್ಜಿ ನಾವು ಪಂಡೆತ ಪಾಪ ಅರೆಗೆ ಅಜ್ಜಿಗೆ ಬೇಜಾರು ಅರೆಗೆ ಈ ಪಣ್ಣಿನ ಇನಿಕ್ಕೆ ಆತು ಬೊಲ್ಸೋದಿತ್ತೇರು ನೀ ಇಲ್ಲ ಕೋಪರ ಪಾತಿರ ಅರೆ ನಿಡೆ ಪಾತಿರ ನಿಲ್ಲೇರು ಆಂಡದ ಇನ್ನ ಮಿತ್ತು ಕೋಪ ಬೈಜ್ಜಾರಿಗೆ ಆತು ಪಾತಿರಲ್ಲ ಆರ್ನ ಹೇಳ್ಮೇನ ತಪ್ಪತ್ತಾಗದ್ರ ಸವಿತ ಪೂಜಾರಿ ಆಯ್ ಸವಿತ ಎಂಚೊಲ್ಲಾರು ಒಂದು ಲೈಕ್ ಕೊರ್ಲೇವೆ ಇನ್ನು ದಾದನ ಗೊತ್ತಿಜ್ಜಿ ಮಧ್ಯಾಹ್ನ ಅದೇ ನಿದ್ರೆ ಮಂಬರ ಪೋಯ ಎಂಟು ಜಪ್ಪೆರ ಆಯ್ಜಿ ಕರ್ಮ ನಿದ್ರೆ ಬರ್ಪಿಜಿ ಇತ್ತು ಜತ್ತು ಬಗಾದಿದ್ರೆ ಬರ್ಪುಜಿ ಥ್ಯಾಂಕ್ ಯು ಅಂಚೈತೆ ರಡ್ಡ ಪುರ್ತು ಫ್ರೀ ಆನಾಗ ಮನ್ಪುಗ ಬಂದಿಲ್ಲ ಲೈವ್ಗೆ ಕಾಂಡೆ ಅಂತ ನನ್ನ ಇಂಕ ಪುರ್ಸೊತ್ತೆ ಇಜ್ಜಿದೆ ಬಂಡ ಡಿಸ್ಚಾರ್ಜ್ ಆಗಿ ಕೂಡಲೇ ಇಲ್ಲಡ ಬೇಲೆ ಪುಂಡೆ ಕಾಂಡೆ ವ್ಲಾಗ್ ಮನ್ಪುವೆ ಒಂಜಿ ಇಲ್ಲದ ಫುಲ್ಲು ನಾನು ದಿನಕ್ಕೊಂಜಿ ವ್ಲಾಗ್ ಪಾಡುವೆ ಒಂಜಿ 25 ನಿಮಿಷದ ಅಂಚ ಮನಸ್ಸಾಂಡೆ ಮನಸ್ಸಾಂಡೆ
ಸಾಂಬಾರು ಹಿಂಗೆ ಮುಲ್ಪ ಸಾಂಬಾರು ಬಕ್ಕ ಕಡ್ಲೆಲ್ಲ ಕಡ್ಲೆಲ್ಲ ದಾದನ ಆಜ ದಿನ ಸವಿತಾ ನಾನು ಸಾಲೆ दादो यापुला द्या दाल अरे का गरे कुलिजा गरे कुलिजी अरे ಆಗಿದೆ ಪರಿಯರ ಕೋಡೆ ಕೊಡ್ತಿಲ್ಲ ಅಂಬಕ ಮೈತ್ ಕೋರಿಯ ಪಾಪ ಬರ್ತೀರಿ ಪೂರ ಮೇರೆ ಮೇರೆ ಮನಿ ಪೇರೆ ಬರಲಿ ತನ್ನ ಅತ್ತಿಗೆ ಕೊಲ್ವೆ ಅಂದು ಅವು ಕರೆಕ್ಟು ಸೂಪರ್ ಇವಾಗ ಥ್ಯಾಂಕ್ ಯು ಸೂಪರ್ ಆಂಡು ಹಾಂ ದಾದೆ ಬೈತ दादी नहीं सविता बाइता लांबू ची अर्थ है जी साइड बोलने मारे एक वो दरेगा वो नीचे बाइता लांबू पदेंगी वही तो लांबू सविता काजी वही तो लांबू पदेंगी अर्थ है वो दिया ಈ ನಮ್ಮನ್ನ ಡಿಗ್ರಿ ಕಲ್ತದ ಅಕ್ಷರ ಬರ್ತಿದ್ದದ ಎಂಚ ಬಾಯ್ತಲಾಂಬು ಪದಿಂಗ್ ಗೊತ್ತಾನ ಬಾಯ್ದಲಾಂಬ ಹೋಯ್ತಲಾಂಬು ಬಾಯ್ತಲಾಂಬು ಗೊತ್ತಿಲ್ಲ ಲಾಂಬ ಲಾಂಬುಲ ಪದಿಂಗಿಲ್ಲನಾ ಹಾಂ ಹಾಂ ಸೀಪೆಂಡದ ಬಾಯ್ತ ಲಾಂಬು ಪದಿಂಗಿ ಪಾರ್ದು ಕಷ್ಟ ಮಾಡಿ ಚೌಕಾಪುನ ನಿನ್ನ ಮುಟ್ಟ ತಿಂತಿಜೆ ನಾಂದು ಎಂಗಿಲಿಗೆ ಮೀನು ಇಲ್ಲಡಿತ್ತಿನ ಕೋಡಿ ಮೀನು ತರಕಾರಿ ಬಾರಿ ಕಮ್ಮಿ ಬಾಯಿ ಬೇಯ್ಗು ಬಾಯಿಗೂ ಅರ್ಥ ಹಬ್ಬಜಿ ಈ ಪನ್ಪುನನ್ನೇ ಬಡ್ಚಿ ಹೋಗಲ್ಲ ಅಂಬು ಬಿಡ್ಲ ఇప్పుడు ఏం కలర్ చోర అయిపోయిన పడిచి లాభం చోర లడ అయిపోయిన పడిచి నేను అత శోభ అతే జేకి ಒಂದು లాభం షేర్ మీకు పెట్ట అయిపోయిన పడిచి పోలావు ఒకటి లాంబదా శోభ పోయినా శోభనా ಓ 3 ಜನ ಒಂದು ಬರ್ತಿದ್ದ ಸಡನ್ ಇಂಜಿ ಬರ್ತಿದ್ದು ಮೆಸೇಜ್ ಮಾಡ್ರಿ ಅಬ್ಜ ದೇವಾ ದೇವಾ ದೇವ ಪಾಪ ಸುಚಿ ರಮೇಶ್ ಕಾಲ್ ಮಂದಿತ್ತೇರು ರಿಟರ್ನ್ ಮನ್ಪೆ ಕಾಲ್ ಸುಚಿಯವೇ ಇದು ಅಲ್ಲಿಗೆ ಬೆಲೆ ವಾ ಅಲ್ಲಿಗೆ ಬರೋಡಿ ನಾನು ಅಲ್ಲಿಗೆ ಬರೋಡು ಬಲ್ಲೆ ಬರ್ತೇನೆ ಇದನ್ನ ಅಲ್ಲಿಡ ಊರು ಅಲ್ಲಿ ಊರು ಅಲ್ಲಿ ಬಾರಿ ಪೊರ್ಲತೆ ಮರ ಸಿಟಿರ್ದು ಹಳ್ಳಿ ಬೆಸ್ಟ್ ಮತ್ತೆ ಸಿಟಿರ್ದು ಹಳ್ಳಿ ಬೆಸ್ಟ್ ಸೂಪರ್ ಪ್ಲೇಸ್ ವೇಣೂರು ಅವಂದು ವೇಣೂರ ನಮ್ಮ ರಿಕ್ಷಾ ಡ್ರೈವರ್ ತೂತಾರ ರಿಕ್ಷಾ ಡ್ರೈವರ್ ತೂತಾರ ನಮ್ಮ ರಿಕ್ಷಾ ಡ್ರೈವರ್ ಕಾಣೆಯಾಗಿದ್ದಾರೆ ಗೀತಾ ಓಡೆ ಹೋತನ ಪುಂಜು
ಸೂಪರ್. ಕೋಟ್ಯನ್ ಪಂಡ ದಾದ ಗೊತ್ತಾಜಂಡು ಯಾನ್ನ ಕೋಟ್ಯನ್ ಪಂಡೆ ಕೋಟ್ಯಂಚ ಕೋಟ್ಯಂದ ಕೇನುಡು ಕೇನುಡು ಕೋಟ್ಯನ್ ಪಂಡ ಕಲ ಬರಿತ ಜಯಲತ ಬತ್ತ ಲೈಕ್ ಕೊಡು ಜಯಲತ ಎನ್ನ ಮೆಗ್ದಿ ಜಯಲತ ಲೈಕ್ ಕೊರ್ದಿ ಜಯಲತ ಕಣ್ಣು ಕೂರೊಂದು ಇತ್ತಿಂಡಿ ಇತ್ತೆ ಚೆತ್ತನ ಬಕ್ಕ ನಿದ್ರೆ ಬರ್ತಿಟ್ಟಂದು ಕುಳು ಒಂದೆ ಲೈಕ್ ಕೊರ್ದಿ ಲೈಕ್ ಕೊರ್ದಿ ಅಮ್ಮ ಉಂಡಕ ತೊಗೊರ್ಸಲ್ಲ ಸಾರು ಕಂತು ಮನಸ್ಸು ಫುಲ್ಲದ ಹುಚ್ಚ ವಾಂಕದೆ ಮಾಡ್ಲಕ್ಕ ಕಲ್ಕ ಕಕ್ಕಿನಿ ತೊಗೊರ್ಸಲ್ಲ ಸಾರು. ಹಲೋ ರಂಜಿತ್ ಕುಮಾರ್ ಹಲೋ ಲೈಕ್ ಕೊಡಿ ಲೈಕ್ ಕೊಡಲಿ ಲೈಕ್ ಕೊಟ್ಟಿದ್ದೇನೆ ಕೊಟ್ಟಿದ್ಯಾ ಓಕೆ ಓಕೆ ಕೊಡು ರಂಜಿತ್ ಕುಮಾರ್ ನನಗೆ ಲೈಕ್ ಕೊಡಿ. ನೀವು ಕೊಟ್ಟರೆ 10 ಲೈಕ್ ಆಗ್ತದೆ. ಕೊಡಿ ಕೊಡಿ ಸುಮ್ಮನೆ ಬಂದು ನೋಡುದಲ್ಲ ಒಂದು ಲೈಕ್ ಕೊಡಿ. ಅಂಚಮ್ಮ ಕಕ್ಕಿಂದೆ ಅದಕ್ಕೆ ಕೂಡಲ ಕಕ್ಕಿ ಬಂಡೆ ಒನಸು ಮಂಡಲ ಅಂತ ಪಕ್ಕದ ಬೊಕ್ಕ ಒನಸು ಮಂತನು ಯಾನು ತೂಂದಿಲ್ಲ ಕಮೆಂಟ್ಸ್ ಮಲ್ಪೆರೆ ಆಪುಜಿ ಕರೆಕ್ಷನ್ ಉಂಡು ಅಂದ ಸೊಬ್ಬ ಓಕೆ ಲೈಕ್ ಕೊಡ್ತಿದ್ದೀರಿ ಬೊಕ್ಕಡೆ ಅಂಬಿನಿ ಮೇರೇನ ಈರ ಅಕ್ಕ ಹಾಂ ಮೇರೇನ ಈರ ಅಕ್ಕ ಲೈಕ್ ಡನ್ ಇಲ್ಲ ನೀವು ಕೊಟ್ಟಿಲ್ಲ ಲೈಕ್ ವಾಂತಿ ಮಾಡಿತ್ತ ಅಮ್ಮ ವಾಂತಿ ಮಾಡಿದ್ದೀಗ ವಾಂತಿ ಮಾಡಿ ಮತ್ತೆ ಸಹ ನಾನು ಹೇಳಿದ್ದೇನೆ ಊಟ ಮಾಡು ಅಂತೇಳಿ ವಾಂತಿ ಮಾಡಿ ಬದಿಯಲ್ಲಿಟ್ಟು ಮತ್ತೆ ಊಟ ಮಾಡಿದ್ದು ಊಟ ಮಾಡಿ ಆನಂತರ ಮೊಟ್ಟೆ ತಂದು ಕೊಟ್ಟಿದ್ದೇನೆ 2 ಮೊಟ್ಟೆ ತಿಂತು ಮತ್ತು ಊಟ ಮಾಡಿ ಆದ ನಂತರ ಟ್ಯಾಬ್ಲೆಟ್ ಇತ್ತು ಅದು ಕುಡಿತು ಮತ್ತು ಅವರು ಬಪ್ಪಂಕಾಯಿ ಕೊಟ್ಟರು ಹಾಂ ಬಪ್ಪಂಕಾಯಿ ಕಟ್ ಮಾಡಿ ಕೊಟ್ಟರು ಅದನ್ನು ತಿಂದಿದೆ ಬಪ್ಪಂಕಾಯಿಯನ್ನು. ಇದು ರಾಜೇಶ್ ಲೈಕ್ ಕೊಟ್ಟಿಲ್ಲ 9 ಲೈಕ್ ಇರೋದು. ಶೋಭಾ ಲೈಕ್ ತುಂಡ್ಯಾ ರಂಜಿತ್ ಕೊಟ್ಟೆ 11ಕ್ಕೆ ಇಲ್ಲ ಆದರೆ ನನಗೆ ತೋರಿಸ್ತಾ ಇಲ್ಲ 9 ತೋರಿಸ್ತಾ ಉಂಟು. ರಂಜಿತ್ ಯಾವ ಊರು? ದೊಡ್ಡ ಪಪ್ಪಂಕಾಯಿ ಚೀಪ್ ಉಂಟು ಪಪ್ಪಂಕಾಯಿ. ಅಮ್ಮ ಹೇಳುದು ಇದು ಚೀಪೆ ಪಪ್ಪಂಕಾಯಿ ಉಂಟು ಒಳ್ಳೆದುಂಟು ಅಂತೆ ಈ ತಿಂತು ಪಪ್ಪಂಕಾಯಿ ಪೂರ ಖಾಲಿ ಅಕ್ಕಡ ತುಳುಪಾತಿಯಲ್ಲಿ ಹಾಲು ಕೊಪ್ಪದ ಹಾಲು ಅಂಚ ಹಾಲು ಕನ್ನಡ ಪಾತಿ ಹಾಲು ಕನ್ನಡ ಮೆಸೇಜ್ ಮಂತಂದಲ್ಲ ತೂಲ ಒಪ್ಪಂಕಾಯಿ ಅಲ್ಲ ಪಪ್ಪಾಯ ಬಪ್ಪಂಕಾಯಿ ದಪ್ಪಂಕಾಯಿ ಒಪ್ಪಾಯ ಬಪ್ಪಂಕಾಯಿ ಹಾಲಂಚು 10 ಉಂಟು ಲೈಕು. ಹಾಗಾದರೆ ಅವರು ಸುಳ್ಳು ಹೇಳಿದ್ದು 10 ಉಂಟಂತೆ ಲೈಕ್ 10 ಉಂಟಾ ನನಗೆ 9 ಕಾಣ್ತಾ ಉಂಟು. ಉತ್ತರ ಪ್ರದೇಶದವರ ಬಪ್ಪಂಕಾಯಿ ಅಲ್ಲ ಗಂಡುಕಾಯಿ ಅದು ಗಂಡುಕಾಯಿ ನಮ್ಮ ತುಳುವಲ್ಲಿ ಹೇಳುದ ಬಪ್ಪಂಕಾಯಿ ಕನ್ನಡದಲ್ಲಿ ಹೇಳುದು. ಬಪ್ಪಂಕಾಯಿ ಕನ್ನಡ ಅದು ಗಂಡುಕಾಯಿ ತುಳುವಿನಲ್ಲಿ ಗಂಡುಕಾಯಿ. ಉತ್ತರ ಪ್ರದೇಶ UP ಸೀತೆ ಅಲ್ಲ ಸಿಹಿ ಪಪ್ಪಾಯ ಉಂಟು. ಸೀಪೆಯವಾ ನೀ ಎಂತದ ಅದು ನಿನ್ನ ಮೆಸೇಜ್ ಸೀತೆ ಯಾರು ಸೀತೆ ಅಲ್ಲ ನೀವು ಗೌಡರಾ ಅಲ್ಲ ಅವರು ಕೊಪ್ಪದವರು ಅದಕ್ಕೆ ಅವಳ ಅಲ್ಲಿ ಇದರಲ್ಲಿ ಮೆಸೇಜ್ ಮಾಡುವಾಗ ಕನ್ನಡದಲ್ಲಿ ಮೆಸೇಜ್ ಮಾಡೋದು ಹಾಗೆ ನನ್ನ ಸ್ವಂತ ತಂಗಿ ಅದು ಜಯಲತಾ ಉಂಟಲ್ಲ ನನ್ನ ಸ್ವಂತ ತಂಗಿ. ವನಸ ಆಂಡ ಮ್ಯಾಮ್ ಅದು ಕನ್ನಡ ತುಳು ಬರ್ತದ
ಬಕದಾನಿ ಪಾತೇರಿಯರೆ ಒನಸು ಆಂಡಿ ಎನ್ನ ಇರ್ನಾಂಡ ಒನಸು ಎನ್ನ ಕುಲ್ದು ಕುಲ್ದು ಕಾರ್ಪಿದ್ದು ದೇವರೇ ಪ್ರೀತಿಯಲ್ಲಿ ಮೋಸ ಕೈಯಲ್ಲಿತ್ತು ಸಮೋಸ ರಾಮ ರಾಮ ಹೇಳಿ ಬನ್ನಿ ಹೇಗಿದ್ದೀರಾ ಮತ್ತೆ ಊಟ ಆಯ್ತಾ ನಿಮ್ಮದು ಅಬ್ಬಾ ಕಾರ್ಪಿಸಿದ ಗೊತ್ತಾಂಡಿ ದೇವರೇ ಮರ್ತು ಕುಳ್ಳ ಕಾರ್ಪಿದಿದ್ದೀರ ಸಂತೆ ಓ ಹಾಂ ಇತ್ತ ಬಪ್ಪಂಗಾಯ ತಿಂದಿನದು ಬೊಕ್ಕ ಮೀನು ಪಾಯಿ ಗೋಪಿಕಾ ಎಲ್ಲ ಪಾಪ ಪಾಯಿ ಗೋಪಿಕಾ ಎಲ್ಲ ಪಾಪ ನಿಜ ಇಲ್ಲ ತಗಪ್ಪ ಅದ 2 ವೆಜ್ ಸಮೋಸ ಪಾರ್ಸೆಲ್ ಆಗೋಲಿ ನೋಡಿ 2 ಪ್ಲೇಟು ವೆಜ್ ಸಮೋಸ ಬೇಕಂತೆ ಶೋಭಾ ಕೋಟಿಯನ್ಗೆ ಹೌದಾದ ಕನ್ನಡ ಅರ್ಥ ಪುಜಿ ಟೈಪಿಂಗ್ ಅಂದು ಪಾಯಿ ಗೋಪಿಕಾ ಎಲ್ಲ ಪಾಪ ಪಪ್ಪ ದಾದ ನನ್ನ ಪ್ರೀತಿಯಲ್ಲಿ ಮೋಸ ಶೋಭಾ ಕೋಟಿಯನ್ಗೆ 2 ಪ್ಲೇಟ್ ಸಮೋಸ ಪಾರ್ಸೆಲ್ ಬೇರೆ ಎಂತ ಉಂಟು ಸಮೋಸ ಮಾತ್ರ ಇರೋದಾ ಟುಡೇ ನಾನ್ ವೆಜ್ ಇಲ್ಲ ಎಡ್ಡೆನ್ ದೀಕ್ಷಾ ಆಯಿ ದೀಕ್ಷಾ ಒಂದು ಲೈಕ್ 2 ಇಲ್ಲ 4 ಇದೆ ಸಮೋಸ ಕೊಡಿ ಶೋಭನಿಗೆ ಅಲ್ಲಿ ಪಾರ್ಸೆಲ್ ಮಾಡಿ ನನಗಿಲ್ವಾ ಎಲ್ಲ ಅವಳಿಗೆ ಕೊಟ್ಟರೆ ಅವಳು ತಿಂತಾಳೆ ಅವಳಿಗೇನು ಎಲ್ಲ ತಿಂತಾಳೆ ಅಲ್ಲೇ ಚರ್ಮುರಿದ ಗಾಡಿ ಚರ್ಮುರಿ ಯಾರು ಕನ್ನಡ ಮೆಸೇಜ್ ಮಲ್ಪಡಕ್ಕ ಅವು ಟೈಪಿಂಗ್ ಆಗೋದಿಜ್ಜಲ್ಲಿ ಗೈಕ್ ಅತ್ತದಾದ ನಾವು ಒಂಜಿ ನನ್ನ ವಾಯ್ಸ್ ಬರ್ಪುನ್ಗೆ ಮಾರ ವಾಯ್ಸ್ದ ಕೆಲವು ನೆಟ್ ಪನ್ನೊಂದಿಲ್ಲೇರು ನನ್ನ ವಾಯ್ಸ್ ಬರ್ಪುನ್ಗೆ ನಮ್ಮ ನಿಕಲ್ ಕಮೆಂಟ್ ಬಂತೇನೆ ಹೆಂಗೆ ಓದ್ ಬಂದ್ಪುನ್ಗೆ ಆರು ಸಮೋಸ ಮೋಸ ಹೋದರೆ ಮಾತ್ರ ಸಮೋಸ ಹೌದಾ ನೀವು ಮೋಸ ಹೋಗಿದ್ದೀರಾ ಅದಕ್ಕೆ ನೀವು ಸಮೋಸ ಅಂತ ಹೆಸರಿಟ್ಟದ ಸೂಪರ್ ಲೈವ್ ಥ್ಯಾಂಕ್ ಯು ತುಲೆನ ಮೆಸೇಜ್ ಕೆಲವು ಹೈಡ್ ಬರೋದುಂಡು ಯಾನು ಮೂಜಿ ಗಂಟೆ ಮುಟ ಉಲ್ಲೆ ಬೊಕ್ಕ ಪೆಟ್ಟು ಪಾಡ್ರೆ ಬೊಪ್ಪಿನ ಪೆಟ್ಟು ಜೋಕ್ಲಿಗೆ 2 ಗಂಟೆ ಊಟ ಉಲ್ಲೆ ಯಾನ ಬೊಕ್ಕ ಪೋಪವ ಎನ್ನ ಕನ್ನಡ ಬರ್ಪುಡು ಎಂಕ್ ಕನ್ನಡ ಬರ್ಪುಡು ಬಂದೆ ಬುಕ್ಕ ಪೆಟ್ಟು ಪಾಡ್ರೆ ಬೊಪ್ಪಿನ ತಾದ ಹೊಸ ಶೋಭಾ ತಿಕ್ಕಿನಕ್ಲಿ ಬದ ಪಾಪಟಿ ಜೋಕುಲ್ಲ ಗತಿ ಆನವನ್ನು ಪೆಟ್ಟುಬಾರ್ದು ಕ್ಯಾಂದು ಒನ್ನ ಸಾಂಡ ಎಣ್ಣೆ ಕಡ ಅಂಡತಿ ಅಮ್ಮ ಕೊರ್ನ ಗುಂಡಿನಿ ಅಮ್ಮ ಕಕ್ಕಂಡತ ಬೆತ್ತಕ್ಕಿನಿ ಇಂದತಿ ಹಿಂದಿ ಲೈವ್ ತೂಪೆ ಹಿಂದಿ ಲೈವ್ ತೂತೆ ಅಂದಂದು ಅವು ಎಂಚ ಮನ್ಪುನೊಂದು ಗೊತ್ತಿಜ್ಜಿ ಮಾರ ನಿಕ್ಲೆ ಎಂಕ ಅಪ್ಪಗ ಎಂಕ ಮೆಸೇಜ್ ತೋಡುದು ಪನ್ಪಿನ ಕೇಂಡು ಎಟ್ಟು ಕೆಲವು ಪ್ರಿಯ ಯೂಟ್ಯೂಬ್ ಮಾತ ಎಂಚ ಮನ್ಪುನಿಂದ ಆವ ಇಂಕ ಒಂದು ಇಜ್ಜಿ ಇಜ್ಜಿನ ವಾಯ್ಸ್ದ ಅದಿದ್ವೆ ಈರು ಇನ್ಸ್ಟಾಗ್ರಾಮ್ ಉಳ್ಳರ ಇಜ್ಜಿ ಬಾಯ್ ಅಕ್ಕ ಬಾಯ್ ಥ್ಯಾಂಕ್ ಯು ನಿಮಗೆ ಸಮೋಸ ಬೇಡ ಲೈಕ್ ಮಾತ್ರ ಸಾಕು ಓಕೆನಾ ನನಗೆ ಅದೇ ಸಾಕು ಎಡ್ಡೆ ಇತ್ತದು ಯಾನು ರಾತ್ರಿ ಅಮ್ಮಗ ರಡ್ಡು ಕೊರಿಯ ಯಾನ್ ರಡ್ಡು ತಿಂದೆ ಬೊಕ್ಕ ಮೈತಿದ್ದೆ ರತ್ತಿಗೆನ ಆರ ತಿಂದೇರ ಅಂದು ಕೊನೆರ ಅವು ಎಡ್ಡೆ ಪುಂಡ ಚದಾಲ ಆಪುಜವು ಬುರ್ಚಿ ಎಲ್ಲ ಪೋಪುನದ ನಂಗಲ್ಲ ಡಿಸೈಜ್ ಅಂದು ಎಲ್ಲ ಪಂಡೇರು ಡಾಕ್ಟ್ರು ಗಾಯ ನುಂಗುದುಂಡು ಬ್ಯಾಂಡೇಜ್ ಇದ್ದೀರಿ ಅವು ಮನೆಗೆ ಮೈ ಮಧ್ಯಾಹ್ನ ಓಕೆ ನನಗೆ ನಿಮ್ಮ ಲೆಕ್ಕದಲ್ಲಿ 5 ಲೈಕ್ ಕೊಡಿ ಆಯ್ತಾ ನಿನ್ನ ಅಮ್ಮೇರು ಪೊಲೀಸಾ ಎನ್ನ ಅಮ್ಮೆಲ್ಲ ನಿನ್ನ ಅಮ್ಮೇರು ಒಂಜಿ ಆಯ್ತಾ ಪೋತಿರತ್ತ ಮಿಲ್ಟ್ರಿಗೆ
ಅಪ್ಪೆ ಟೀಚರ್ ಅಪ್ಪೆಲ್ಲ ಜೈದಿನ ಟೀಚರ್ ಅಮ್ಮೇರು ಮಿಲ್ಟ್ರಿ పోతేరు ಆರ್ಪೋದು 2 ವರ್ಷ ಅಡ್ಡದು ಜಲ್ತ ಅಮ್ಮೇರು ಪೋದು 2 ವರ್ಷ ಆಯ್ತದೆ ಮಿಲ್ಟ್ರಿ పోದು ಅಲ್ಪ ದಾದು ಗೊತ್ತಿಲ್ಲ ಅರೆ ಮೈನ್ ಅಲ್ಪ ಲಾಗಿನಾರು ಸೊ ಅಪ್ಪೆ ಟೀಚರ್ ಅತ್ತದು ಜಲ್ತ ಆರು ಲಾಗಿನು ಆರು ಮಿಲ್ಟ್ರಿ ಭಯಂಕರ ಆರು ಮಂಗೆಲಾಗಿದಾಗ ಲಾಗಿನು ಎಲ್ಲ ಅಮ್ಮೇರು ಆರು ಮಿಲ್ಟ್ರಿ ಈ ಸರ್ತಿ ಪೊಲೀಸ್ ಕ್ಯಾನ್ಸಲ್ ಆಗ್ತದೆ ಮಿಲ್ಟ್ರಿ ಅಪ್ಪೆ ಟೀಚರ್ ಆಮೇಲೆ ಮಿಲ್ಟ್ರಿ ಕನ್ನಡದ ಕಂದ ಶಂಕರ್ನಾಗ್ ಹಿಂಗೆ ಫೇವ್ರೆಟ್ ಮಾರಿ ಇವರು ಶಂಕರ್ನಾಗ್ ಹಿಂಗಿಷ್ಟು ಶಂಕರ್ನಾಗ್ ಸಮೋಸ ಬೇಕಾ ಲೈಕ್ ಬೇಕಾ ಸಮೋಸ ಬೇಡ ಲೈಕ್ ಕೊಡಿ ಆ ಮುದುಕಿ ಬತ್ತಿನ ಅಕ್ಕಯ್ಯನಿ ಯಾಕಡೆ ಬತ್ತಿರು ದಾನೆ ಪುಲ್ಯಾಂಡಿ ಸಮೋಸ ಬೇಡ ಲೈಕ್ ಬೇಕು ಸಮೋಸ ಬೇಡ ಆಯಿತಾ ಲೈಕ್ ಕೊಡಿ ಆಯಿತಾ ನಿಮಗೆ ಬ್ಲೂ ಕೊಡಬೇಕಾ ಕನ್ನಡದ ಕಂದ ಕನ್ನಡದ ಕಂದ ಜನ ಲೆಕ್ಕ ಮಲ್ತದು ಪೋಯಿನ ತೋಜು ಇಜ್ಜಿ ಹೆಂಗೆ ಗಡಿ ಗಡಿದಾಯಿಗೆ ಕಾಲು ಬಿಸಿಂಡಾಗ್ತೀನಿ ಬೈಜೀರ್ ಅಬ್ಬ ಬಸವನ ಗುಡಿಯಿಂದ ನಂದಿ ಬಂದಿದ್ದಾನೆ ಬರಲಿ ಬರಲಿ ಅದು ಈಶ್ವರ ಅದು ಈಶ್ವರ ನನ್ನ ಕಾಲು ಪಿಚಿನ್ ಬಂದಿದೆ ಅಮ್ಮ ಎಂಕು ಕೋಪ ಇಜ್ಜ ಮುಂದಿಕೆಡ ಬುರ್ಚಿ ಶೋಭ ಕೋಪ ಮನ್ಪುರ್ಚವ ಎಡ್ಡೆಡಿಪ್ಪಲೆ ಪೋ ಎನ್ನಲ ಇವ್ರು ಬತ್ತೇಕ ಮಾತ ಒಂಜೇಲಕ ಎಡ್ಡೆಡಿಪ್ಪೋಡು ಖುಷಿ ಟಿಪ್ಪಕ ಏರ್ನಲ್ಲ ಸುದ್ದಿ ಬುರ್ಚಿ ಸೂರ್ಯವಂಶದ ಪುತ್ರ ಸೂರ್ಯಪುತ್ರ ಲೈಕ್ 4 ಥ್ಯಾಂಕ್ ಯು ಸೋ ಮಚ್ ಒಂಜೇ ಹೇಳಿ ಅರ್ನ ಎಡ್ಡ ಅಕಲ ಅಂಜು ಕೊತ್ಪೇರಗಳು ನಿಮಗೆ ಎಲ್ಲದಕ್ಕೆ ಕಾರು ನಿಮಗೆ ಎಲ್ಲದಕ್ಕೆ ನಾನು ಬ್ಲೂ ಕೊಡಬೇಕಾ ಎಂಕೆ ಎಂಕೆ ಗೊತ್ತೇಜಿ ಇದಾದನಿಗೆ ಗೊತ್ತೇಜಿ ಆಮೇಲೆ ಮಿಲ್ಟ್ರಿ ಬಂದದ ಕೊಪ್ಪ ಒಲ್ಪ ಶೃಂಗೇರಿ ಕೊಪ್ಪ ಉಂಡತಾ ಅವಳು ಜಗತ್ತಿನಲ್ಲಿ ಎಷ್ಟೇ ತಾಯಿ ಇದ್ದರು ಮನೆಯಲ್ಲಿರುವ ತಾಯಿ ಲೈಕ್ 5 ನಿಮಗೆ ಸಮೋಸ ಬೇಡ ಆಯಿತಾ ನನಗೆ ಸಮೋಸ ಬೇಡ ನನಗೆ ದಿನ ಬಂದು ನೀವು ಒಂದು 5 ಲೈಕ್ ಕೊಟ್ಟು ಹೋಗಿ ನಿಮ್ಮಿಂದ ನಾನು ಒಂದು ಯೂಟ್ಯೂಬಲ್ಲಿ ಬೆಳಿತೇನೆ ನಿಮ್ಮ ಹೆಸರು ಇಟ್ಕೊಂಡು ಆಯಿತಾ ಶೃಂಗೇರಿ ಕೊಪ್ಪ ನಾನು ಬೆಳೆದರೆ ಅದಕ್ಕೆ ನೀವೇ ಕಾರಣ ಆಯಿತಾ ನಿಮ್ಮಿಂದ ನಾನು ನಿಮ್ಮೆಲ್ಲರಿಂದ ನಾನು ತುಂಬ ಥ್ಯಾಂಕ್ಸ್ ನಿಮಗೆ ಧನ್ಯವಾದ ಲೈಕ್ ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದ ಒಂದು ಜಯಲತನ ಶೃಂಗೇರಿ ಗೊತ್ತಲ್ಲ ಶೃಂಗೇರಿ ಶೃಂಗೇರಿ ಬೊಕ್ಕಲ ಎಂಗ್ಲೆಗ ಆತ ಕೂಡಿಯ ಜಗತ್ತಿನಲ್ಲಿ ಎಷ್ಟು ತಾಯಿ ನಾನು ಬರುವುದು ಬೇಡ ಲೈಕ್ ಬಂದು ಸಾಕು ಅಂತೀರ ಇಲ್ಲ ನೀವು ಬರಬೇಕು ನೀವು ಬನ್ನಿ ಲೈಕ್ ಮತ್ತೆ ಮೊದಲು ನೀವು ಬನ್ನಿ ಇಷ್ಟ ಇದ್ದರೆ ನನಗೆ ಒಂದು ಲೈಕ್ ನಂದು ಚಾನಲಲ್ಲಿ ಯಾವುದಾದ್ರೂ ವೀಡಿಯೋ ಅಥವಾ ನಾನು ಮಾತಾಡೋದು ಲೈವಲ್ಲಿ ಅದೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ ಆಯಿತಾ ಹಾಗೇನಿಲ್ಲ ನೀವು ಬನ್ನಿ ನೀವು ನಮ್ಮ ಹತ್ರ ಮಾತಾಡ್ತಿದ್ರೆ ನನಗಿಷ್ಟ ಲೈಕ್ ಮತ್ತೆ ಆದರೆ ಕೊಡ್ಬೋದು ನಮಗೆ ಅಭಿಮಾನಿ ಮುಖ್ಯ ಅರ್ಥಾಯ್ತಾ सुरेश पुजारी लाइक आज लाइक आज ಭಾರಿ ಅಪೂರ್ವ ಮಾರ್ರೆ ಸುರೇಶ್ ಪೂಜಾರಿ ಹೋಲಿತ್ತಾರೆ ಈ ಜನ ಮಾನ್ಯವರ ಬತ್ತಿ ಬಕ್ಕ ಸುರೇಶ್ ಪೂಜಾರಿ ಬೈದಿನಿ ಅಜ್ಜ ಅಂದು
ಕಾರದ ಬ್ಯಾಂಡೇಜ್ ಮಾಡ್ಕೊಂಡು ಇಲ್ಲಿದವಳು ಅರ್ಬುಳ್ತೊಂದಿಲ್ಲ ರೇಸಿ ಊರಲ್ಲಿ ಯಾರು ಇಲ್ಲ ನಿನ್ನಂತ ಅಕ್ಕ ನಿನ್ನನ್ನು ನಾನು ಪೂಜಿಸುವೆ. ಥ್ಯಾಂಕ್ ಯು ತಮ್ಮ. ನೀವು ಅಕ್ಕ ಅಂದ್ರಲ್ಲ, ನನಗೆ ತಮ್ಮ ಯಾರು ಇಲ್ಲ. ಬಾ ಮಾಡಂದಲ್ಲೇ ಇರಬೇಕು ಸೂಜಿ. ಥ್ಯಾಂಕ್ ಯು ಸುರೇಶ್ ಪೂಜಾರಿ. ಸುರೇಶ್ ಪೂಜಾರಿ ಊಟ ಆಯ್ತಾ? ಊಟ ಆಯ್ತಾ? ಯಾವ ಕಾರ್ದೆ ಅವು ಕಾರ್ ಉಂಡತ ಕುರುದಿಲ್ಲ ಐಕ್ ಪಾರ್ದು ಒಟ್ಟದಿಲ್ಲ ಪಾರ್ದು ಗೋದು ಪೇರೇಸಿ ಬಾಯ್ ಅವಶ್ಯಕ ಬಾಯ್ ಬಯ್ಯವಲ್ಲ ಬಯ್ಯ ಬರ್ತಾರೆ ಅಮ್ಮ ಕಾರ್ಬಿಜಿನ್ ಬರ್ತೀನಿ ಅಮ್ಮ ಇಂಕ ಭಯಂಕರ ತೆಗ್ಗಿಜ ನೀವಿನ ಸಾಧಾರಣದ ಕಾರ್ಬಿಜಿನ್ ಬರ್ತೀನಿ ಮೊಕಲ್ನ ತುಲ್ಲ ಹಿಂಗೆ ಆಜ್ ಲೈಕ್ ಬಂದು ಇದರ ಒಂದು ಸಾಂಗ್ ಉಂಟು, ನೋಡಿದಿರಕ್ಕ? ಊರಲ್ಲಿ ಯಾರಿಲ್ಲ ನಿನ್ನಂತ ಹುಡುಗಿ, ಎಷ್ಟೊಂದು ನಿನ್ನನ್ನೇ ಪೂಜಿಸುವೆ. ಅದು ಹಾಡು ಬರೆದ್ರೆ ಓದ್ತೀನಿ. ಗೊತ್ತಾಯ್ತು ನೀವು ಅದು ಹೇಳುವಾಗ. ನಿನ್ನಂತ ಇದು ಹೇಗೆ ಆಯಿತು ಗೊತ್ತ ನೀವು? ಊರಲ್ಲಿ ಯಾರಿಲ್ಲ ನಿನ್ನಂತ ಅಕ್ಕ, ನಿನ್ನನ್ನು ನಾನು ಪೂಜಿಸುವೆ. ನಂದು ಊಟ ಆಯಿತು. ನಂದು 12ವರೆಗೆ ಆಗಿದೆ. ನಂದು 12ವರೆಗೆ ಆಗಿದೆ ಊಟ. ಬೇಗ ಆಯಿತು ನಮ್ಮದು. ಹಾಸ್ಪಿಟಲಲ್ಲಿ ಅಲ್ವಾ, ಹಾಗೆ ಹಾಸ್ಪಿಟಲಲ್ಲಿದ್ದೇನೆ. ಹಾಗೆ ಊಟ 11ವರೆಗೆ ಬರ್ತದೆ ಇಲ್ಲಿ, ಅದೇ ತಗೊಂಡಿದ್ದು. ಅದಕ್ಕೆ ಬೇಳೆ ಸಾರು ಮತ್ತು ಕಡಲೆ ಪಲ್ಯ ಇತ್ತು, ಕೆಂಪು ಕಡಲೆ ಪಲ್ಯ ಇತ್ತು. ಅದು ತಿಂದು ಅದನ್ನು ಊಟ ಮಾಡಿದ್ದು. ನನಗೆ ಊಟ ಮಾಡಲಿಕ್ಕಾಗಲಿ. ಮತ್ತು 2 ಚಪಾತಿ ಇತ್ತು, ಅಮ್ಮನಿಗೆ ಶುಗರ್ ಅಲ್ವಾ, ಹಾಗೆ ಅಮ್ಮ ಚಪಾತಿ ಸಹ ತಿನ್ನಲಿಲ್ಲ. ಅದೇ ಹಾಡು, ನಾನು ಹೇಗೆ ಮಾಡಿದ್ದೆ ಊರಲ್ಲಿ ಯಾರಿಗೆ ನಿನ್ನಂತ ಅಕ್ಕ, ನಿನ್ನನ್ನು ನಾನು ಪೂಜಿಸುವೆ. ಅದೇ ನೀವು ಅದು ಹಾಗೆ ಹೇಳುವಾಗ ನಂಗೆ ಗೊತ್ತಾಯಿತು, ಅದೇ ಹಾಡು ಉಂಟು. ನೀವು ಫಾಸ್ಟ್ ಊಟ ಮಾಡೋದ್ರಲ್ಲಿ ಅಕ್ಕ. ನಾನು ಹೌದು, ನೀವು ಫಾಸ್ಟು ಇಲ್ಲ. ನಾನು ಅಂದರೆ ಹಾಸ್ಪಿಟಲಲ್ಲಿದ್ದೇನೆ, ಅಮ್ಮನಿಗೆ ಹುಷಾರಿಲ್ಲಲ್ವಾ, ಹಾಗೆ ಹಾಸ್ಪಿಟಲಲ್ಲಿದ್ದೇನೆ. 11ವರೆಗೆ ಊಟ ಬಂತು. ಮತ್ತು ಅದು ಚಪ್ಪೆ ಆಗ್ತದೆ, ಅಂದರೆ ಚೌಲಿ ಆಗ್ತದೆ. ಅಂದರೆ ಎಂತ ಗೊತ್ತುಂಟ, ಅದು ಹಾರ್ತದೆ ಅಂತ ಹೇಳ್ತಾರೆ. ಹಾರುದಾ ಚಪ್ಪೆ ಆಗುದಾ ಎಂತ? ಚೌಲಿ ಆಗ್ತದಲ್ಲ, ಅದಕ್ಕೆ ಹಾಂ ಕ್ವಾರಂಡ ಹಾಂ
ಹೋದ್ರ ಬನ ನಮಗೆ ತಮ್ಮ ಇದ್ದಾರಾ? ನನಗೆ ತಮ್ಮ ಇದ್ದಾರೆ ಅಷ್ಟೇ. ಅಲ್ಲಿ ಯಾರಿದ್ದಾರೆ ಅದಿಲ್ಲ ತೋರಿಸ್ಬೇಕಾ? ನೋಡಿ ಸುರೇಶ್, ನಾನು ಆಸ್ಪತ್ರೆಯಲ್ಲಿ ಇದ್ದೇನೆ, ಅದಕ್ಕೆ ಅಲ್ಲಿ ಒಂದು ಕ್ಲೀನ್ ಮಾಡ್ತಿದ್ದಾರೆ ಕಾಲು. ಆಮ ಹಾಂ ಲಕ್ ಕಾಲೇನೆ ಅಲ್ಲಿ ಇಲ್ಲಿ ಯಾರಿದ್ದಾರೆ ಹೀಗೆ ನೋಡಿದ್ರೆ ಹಾಸ್ಪಿಟಲ್ ಕೂತ್ಕೊಂಡು ನನ್ನ ಕಾಲು ನೋವು. ಕೈ ಎಲ್ಲ ಮತ್ತು ದೀಪ ಜಲ ಮಿತ್ರದಿನ ನೋಡಿದ್ರಾ? ಮೆಲ್ಲ ಮೆಲ್ಲ ಅಂಗಿ ಸರ ಅಂಗಿ ಇಲ್ಲಾಗ ಬಾದಪುರ ಮಾಡ್ತಿದ್ದೀನಿ ನಾನು ಒಂಚೂರು ಮಿತ್ತು ಚಿಪ್ಪವ. ನಮಗೆ ಚಪ್ಪೆ ಅಂದರೆ ಗೊತ್ತಾಗುತ್ತೆ ಊಟ. ಹಾಂ ಹೌದಾ? ನಮ್ಮ ಭಾಷೆಯಲ್ಲಿ ಚೌಲಿ ಅಂತ ಹೇಳುದು. ಚಪ್ಪೆ ಅಂದರೆ ಅದು ಟೇಸ್ಟ್ ಇರೋದಿಲ್ಲ, ಅದು ಚಪ್ಪೆ ಅಲ್ವಾ? ಅದಲ್ಲ ಚಪ್ಪೆ ಅಂದರೆ ಚಪ್ಪೆಗೆ ಎಂತ ಹೇಳೋದು? ಅದೆಂತ ಬಿಸಿ ಇರೋದಿಲ್ಲ, ಅದಕ್ಕೆ ಎಂತ ಹೇಳೋದು? ಬಿಸಿ ಎಲ್ಲ ಹೋಗ್ತದೆ, ಬಿಸಿ ಇರಲ್ಲ, ಅದಕ್ಕೆ ಎಂತ ಹೇಳೋದು? ಅಮ್ಮ ಬಾತ್ರೂಮಿಗೆ ಬಂದರು, ಅದಕ್ಕೆ ನಾನು ಬಂದೆ. ಬೀಳ್ತದೆ ಅಮ್ಮ ಇಲ್ಲ ಅಂದರೆ. ನಿಮಗೆ ತಮ್ಮ ಇಲ್ಲ ಅಂತ ಹೇಳಿದರೆ ನಾನು ಹೇಳ್ತಾ ಇದ್ದೆ, ಹೀಗೆ ಹೇಳ್ತಾ ಇದ್ದೆ ನಾನಿಲ್ವಾ ಅಂತ. ನಿಮ್ಮ ತಮ್ಮ? ನನಗೆ ತಮ್ಮ, ಸ್ವಂತ ತಮ್ಮ ಇಲ್ಲ ನನಗೆ. ಹೀಗೆ ನನ್ನ ದೊಡ್ಡಮ್ಮನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು, ಅವರ ತಮ್ಮ, ಸ್ವಂತ ತಂಗಿ ಮಾತ್ರ ಇರೋದು ನನಗೆ. ಅದಕ್ಕೆ ಈಗ ನೀವಿದ್ದೀರಲ್ಲ ನನಗೆ ತಮ್ಮ ಆಗಿ ಸಾಕು. ಎಂತ ಬಿಸಿಲು ಮಾರ ಇದು, ಬಿಸಿಲು ನೋಡಿ ಅಂತೆ, ತುಂಬ ಬಿಸಿಲು. ಆಸ್ಪತ್ರೆದು ವಾತಾವರಣ ನೋಡಿ. ಇದು ಇಷ್ಟು ದೊಡ್ಡ 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 ಆಸ್ಪತ್ರೆ ಜಾಗ ಉಂಟಲ್ಲ, ಇದು ಅಲ್ಲೆಲ್ಲ ಇದು ದೊಡ್ಡ ಆಸ್ಪತ್ರೆನೇ ಇಲ್ಲ ಆ ಜಾಗದಲ್ಲೆಲ್ಲ. ಅಮ್ಮ ಆಂಡ ಹಾಂ ಇಜ್ಜಿ ಡಾಕ್ಟರ್ ಬೈಜಿ ನೀವರು ಬರಿದಾಗತೇರಿ
ಬಿಸಿ ಇಲ್ಲಾಂದರೆ ಚಪ್ಪೆ ಅಂತಾರೆ, ತಣ್ಣನೆ ಅಂತಾರೆ. ಹೌದಾ? ನಾನು ಕೂಡ ನಿಮ್ಮ ಬಾಡಿಗೆ ತಮ್ಮ ಬಾಡಿಗೆ ತಮ್ಮ ಬೇಡ ನನಗೆ ಸ್ವಂತ ತಮ್ಮ ಬೇಕು. ಸ್ವಂತ ತಮ್ಮ ಅಂದರೆ ಹೇಗಿರಬೇಕು ಗೊತ್ತಾ? ನನ್ನನ್ನು ನನ್ನ ಕಷ್ಟ ಸುಖದಲ್ಲಿ ನಾನು ಹೇಗಿದ್ದೇನೆ, ಎಲ್ಲಿದ್ದೇನೆ ಅಷ್ಟು ಚಂದ ಪ್ರೀತಿಯಲ್ಲಿ ನೋಡುವ ತಮ್ಮ ಬೇಕು. ಯಾರಿಲ್ಲ, ಇರ್ತಾರೆ, ಒಂದು 4 ದಿವಸಕ್ಕೆ ಇರ್ತಾರೆ, ಕೇರ್ ಮಾಡ್ತಾರೆ. ಮತ್ತೆ ಅದು ಅಕ್ಕ ಏನಾದರೂ ಸಹ ಅವರಿಗೆ ಕೇರ್ ಆಗಲ್ಲ. ಹೋದರೆ ಹೋಗಲಿ, ಏನು ಸ್ವಂತ ಅಕ್ಕನ ಅಂತ ಅವರ ಮನಸ್ಸಲ್ಲಿ ಭಾವನೆ, ನಮ್ಮ ಮನಸ್ಸಲ್ಲಿ ಇರುವುದಿಲ್ಲ ಅಂತ ಭಾವನೆ. ನಾವು ಒಮ್ಮೆ ತಮ್ಮ ಅಂತ ಒಪ್ಪಿಕೊಂಡ್ರೆ ಅದವರು ಸಾಯುವ ತನಕ ತಮ್ಮ ಅಲ್ಲ, ಸಾಯುವ ತನಕ ತಮ್ಮಾಗಿ ಇರಬೇಕು. ಅದು ತುಂಬ ಇಷ್ಟ. ಇದು ಒಬ್ಬರಿದ್ರು ಹಾಗೇನೆ. ಈಗಂದ್ರೆ ಈಗ ನಾವು ಇಷ್ಟ ಇಲ್ಲ, ಅದು ಬೇರೆಯವರ ಮಾತು ಕಟ್ಕೊಂಡು ಅಂಥ ತಮ್ಮ ಬೇಡ ನನಗೆ ಇನ್ನು ಜೀವನದಲ್ಲಿ. ಯಾವ ತಮ್ಮ ಆದರೂ ಕೂಡ ಸುಳ್ಳು ಹೇಳಬಾರ್ದು, ನನ್ನ ಹತ್ರ ಸತ್ಯ ಮಾತಾಡಬೇಕು. ಯಾಕಂದರೆ ನಾನು ಸೀದಾ ಮಾತಾಡೋದು, ಸತ್ಯ ಮಾತಾಡೋದು, ಸುಳ್ಳು ಹೇಳೋದಿಲ್ಲ ಏನಿದ್ರು ಕೂಡ. ಹಾಗೆ ನಾನು ಅವರ ಹತ್ರ ಎಲ್ಲ ಮುಚ್ಚಿ ಮಾರೆಲ್ಲ ಮಾತಾಡೋದು. ಅವರು ಮಾತಾಡುವಾಗ ಎಲ್ಲ ಸುಳ್ಳು, ಅರ್ಧ ಸುಳ್ಳು, 90% ಸುಳ್ಳು ಮಾಡಲಿ. ಮತ್ತು ತಮ್ಮಂದಿರಿದ್ದಾರೆ, ಅದೆಲ್ಲ ವೇಸ್ಟ್. ಅವರು ನಮ್ಮ ಕಷ್ಟಕ್ಕೆಲ್ಲ ಎಲ್ಲ ತಮ್ಮ ಕೂಡ ಹಾಗೇನೆ ಕೈ ಕೊಟ್ಟು ಹೋಗುದು ತಮ್ಮ ಇರುವುದು. ಅಮ್ಮ ಮುಜಾರು ಅವಳು ಮೂಲು ಮುಜಾರು ಯಾನೆ ಕದ್ದು ಬುಸ್ಸಗೆ ರೇಟೇನು ಇಂಚು ಚಾರ್ಲ ಇಂಪುದೆ ಎಲ್ಲ ಹೌದಾ? ತಾಗುಡಾ ಕವಿತಿಗಳಿಗೆ ಇಂಚಜ್ಜ ಅಂಗಿ ನಿದ್ರೆ ಬರ್ಪುಜೆ ಬರ್ ಲಾಲ್ ಹಾಪುಜಿ ಹುಷಾರಾಪಲ್ಲಿ ದೇವರ ನಿಮಿತ್ತ ಬಾರ ಬಾಡ್ಲೆ ಹುಷಾರಾಪಲ್ ಹಂಗೆ ನನೆತ್ತೆ ಬಯ್ಯನ ಪಾಡ್ವೇರಿ ಇಡೀ ಎನ್ಮ ಬಯ್ಯ ಐನಗ ಇಡೀ ಐನ ಅದು ಇಪ್ಪತ್ತೆ ಆಪ್ರೇಷನ್ ಕೇಳಿಜಾರ ಅವಳು ಏರುಪ್ಪುನು ಇನ್ನ ಆಯ್ಕುಲೇರೆ ಕಾಲ್ ಬರು ಅವಾಗ ಗಿಡ ಹೆಣ್ಮಗ ತೀರ್ಥದೇನೆ ಪಾಡ್ವೆ ಐಸಿಡು. ಅಮ್ಮ ಒಂದು ದಿನ ಇತ್ತು ಐಸಿಡು ಅವಳ ತಿಗಲದ ಅವ್ರ ಅಡ್ಡು ಸರ್ತಿ ಈ ರವೆಂಬರ ಮಂಡ್ಯ ವಿಷಯ ಹಾಂ ಹಾಂ ಸುರತ್ ಕಲ್ ಹೋಗ್ಲಿ ಮೆಗ್ದಿಬ್ಬನು ಚೊಕ್ಕ ಬಿಟ್ಟು ಸ್ವಲ್ಪನಾ ಹೋಲು ಅಂದೆ ಅಂದೆ ರೋಡ್ಗ ಅಂದೆ ಅವಲೆಪ್ಪ ನಮಗೆ ಓ ಪುಲ್ವೇರಾ ಅಂದ ಹಿಂಗಲ್ಲ ಅಲ್ಪನೆ ರೇವತಿ ಆರೆ ನಾನು ಸುರತ್ ಕಲ್ಡು ಮಾರ್ಕೆಟ್ದಲ್ಪನೆ ಪೊಲ್ಲುನಾ ಅಂಜನವೇ ಆ ಪೂರ ಪೊಲ್ಲರು ಕೊರ್ತೇನೆ ಸುರತ್ ಕಲ್ಡು ಅಂದಂದು ಅక్కడ ರಂಜನ ಒಟ್ಟಿಗೆ ಪುನದೆ ಟೈಲರ್ ಪುಲ್ಲರ ಒಟ್ಟಿಗೆ ಪುನದೆ ಹಾಕು ಟೈಲರ್ ಕಣ್ಣ ಬಿಡಿದಿ ಅಂದು ಪುಲ್ಲು ಜೀರಾ ಹಾಂ ಅಂದೆ ಅಂದೆ ಹಾಂ ಅಂದೆ ಗೊತ್ತಿಪ್ಪು
ಅಂದೆ ಪುದರ್ತದೆ ಶೇಖರ್ ಅಂದ ಅಂದೆ ತಗೊಳ್ಳೋರು. ನನಗೆ ನಿಮ್ಮನ್ನು ನೋಡಬೇಕು ಅಂತ ಆಸೆ ಇದೆ. ನನಗೆ ದೇವರು ಕೈಯಲ್ಲಿ ಹಣ ಕೊಟ್ಟಿಲ್ಲ, ಗುಣ ಮಾತ್ರ ಕೊಟ್ಟಿದ್ದಾನೆ. ಹಣ ಕೊಟ್ಟಿದ್ರೆ ನಿಮ್ಮನ್ನು ನಾನು ಚಿನ್ನದ ತೊಟ್ಟಿದರೆ ತೂಗುತ್ತಾ ಇದ್ದೆ ಅಕ್ಕ. ಈ ಮಾತುಂಟಲ್ಲ, ಒಂದು ಚೂರು ಹಂಚಿಪಾಯ ರಾಪುಜಿ ಸೆಕೆಟ್ ಬೈಚರ್ ಎಂತ ಗೊತ್ತುಂಟಾ, ಹಣ ಬೇಡ ಮಾತಾಡಲಿಕ್ಕೆ, ಅರ್ಥ ಆಯ್ತಾ? ಹಣ ಬೇಡವೇ ಬೇಡ ನಮಗೆ. ಯಾಕೆ ಬೇಕು ಹಣ? ಮಾತು ಬೇಕು, ಮಾತಾಡಬೇಕು. ಹಣ ಇಲ್ಲ ಅಂದರೆ ಎಂತ ಮಾಡೋದು? ಗುಣ ಉಂಟಲ್ಲ. ಇವಾಗ ಹೇಳಿ, ನಾನು ಸ್ವಂತ ತಮ್ಮ ಬೇಕಾ, ಬಾಡಿಗೆ ತಮ್ಮ ಬೇಕಾ? ಬಾಡಿಗೆ ತಮ್ಮ ಬೇಡ, ಸ್ವಂತ ತಮ್ಮ ಬೇಕು. ಬಾಡಿಗೆ ತಮ್ಮ ಬೇಡ, ಸ್ವಂತ ತಮ್ಮ ಆದರೆ ಓಕೆ. ಸ್ವಂತ ತಮ್ಮ ಆಗ್ತೀರಾ, ಸ್ವಂತ ತಮ್ಮ ಆಗಿ ಅಕ್ಕ ಅಂತ ಕರಿತೀರಾ, ಓಕೆ. ನನಗೆ ಸ್ವಂತ ತಮ್ಮ ಬೇಕು. ನನಗೆ ತಮ್ಮ ಇಲ್ಲ, ಒಂದು ತಂಗಿ ಮಾತ್ರ ಇರೋದು. ಬಾಡಿಗೆ ತಮ್ಮ ಅಂದರೆ ಬಾಡಿಗೆ ಮನೆ ಇದ್ದಾಗೆ. ಅದು ಯಾವಾಗ ತಮ್ಮ ಚೇಂಜ್ ಆಗ್ತಾ ಹೋಗ್ತದೆ. ತಮ್ಮಂದಿರು ಇರೋದಿಲ್ಲ ಜಾಸ್ತಿ ದಿನ. ಒಬ್ಬರಿದ್ದರು ಹಾಗೆಯೇ, ಒಂದು ಸ್ವಲ್ಪ ದಿವಸಕ್ಕೆ ಮಾತ್ರ ನನ್ನ ಮೇಲೆ ಕಾಳಜಿ, ನನ್ನ ಮೇಲೆ ಪ್ರೀತಿ. ನಿನ್ನ ಹತ್ರ ಮಾತಾಡೋದಿರೋದಕ್ಕಾಗೋದಿಲ್ಲ, ಸತ್ತೋಗ್ತೇನೆ ಅದೆಲ್ಲ ಮಾತು ಕೇಳುವಾಗ ನಾನು ದಡ್ಡಿ. ಎಲ್ಲರನ್ನು ನಂಬ್ತೇನೆ ಬೇಗ, ಎಲ್ಲರನ್ನು ಬೇಗ ನಂಬಿಬಿಡ್ತೇನೆ. ಹಾಗೆ ನನಗೆ ಆ ಥರ ಆಗಿದೆ, ಇಲ್ಲಾಂದರೆ ಆಗ್ತಿರಲಿಲ್ಲ. ಹೇಳಿದರು ಮನೇಲಿ ಕೂಡ, ಜಾಸ್ತಿ ತಲೆಗೆ ತಗೋಬೇಡ, ನಿನ್ನನ್ನೆಲ್ಲ ಗೊಂಬೆ ಮಾಡಿಸ್ತಾರೆ ಅಂತ. ಅದಕ್ಕೆ ಎಂಥ ತಮ್ಮ ಅದು ತಮ್ಮ ಮಾತಲ್ಲಿ ಮಾತ್ರ ಗೊತ್ತಿಲ್ಲ. ಯಾರು ಕೂಡ ಅದು ನನಗೆ ಕನ್ನಡದಲ್ಲಿ ಮಾತಾಡಲಿಕ್ಕೆ ಸರಿಯಾಗಿ ಬರೋದಿಲ್ಲ. ಸುರೇಶ್, ನಿಮ್ಮದು ಯಾವ ಊರು? ನಿಮ್ಮದು ಯಾವ ಊರು ಹೇಳಿ? ಊಟ ಆಯ್ತಾ ನಿಮ್ಮದು? ಈ ನಿಕ್ಕೋರ ಬೋರ್ಡು ಗೊರ್ಚಿ ಹಾಂ, ಅಕ್ಕ ಕೆಲಸ ಇದೆ, ಬಾಯ್. ಓಕೆ ಓಕೆ ಬಾಯ್. ಸಾಯಂಕಾಲ ಬನ್ನಿ ಆಯಿತಾ? ನೈಟ್ ಲೈವ್ ಬರ್ತೇನೆ, ಆವಾಗ ಬನ್ನಿ. ಈಗ ನಾನು ಸ್ವಲ್ಪ ಬಂದಿದ್ದಷ್ಟೇ, ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ಮಲಗ್ತೇನೆ. ರಾತ್ರಿ ಎಲ್ಲ ನಿದ್ದೆ ಇರುವುದಿಲ್ಲ, ಹಾಸ್ಪಿಟಲ್ ಇರ್ತೇನೆಲ್ಲ. ಅಲ್ಲಿ ಫ್ಯಾನ್ ಹಾಕ್ತೀರಾ? ಅಲ್ಲಿದ್ದು ಆಯ್ತಾ ಊಟ? ಅಲ್ಲ, ಸ್ವಿಚ್ ಹಾಕಿ. ಅದು ಬೇಡ, ಸ್ವಿಚ್ಚಿ ಈ ಕಡೆ ಬನ್ನಿ ಅಂತೆ. ಹಾಂ ಸಾಕು ಸರ್. ಇದು ಫಾಸ್ಟ್ ಆಗೋದಿಲ್ವಾ ನಿಮಗೆ? ಅಲ್ಲಿ ಫ್ಯಾನ್, ಹಾಂ ಅಲ್ಲಿ ಮಾಡಬೇಕಿತ್ತು. ಹೌದಾ? ಹೌದು, ನೀರು ಬನ್ನಿ. ಸೂಪರ್, ಥ್ಯಾಂಕ್ ಯು, ಬಾಯ್. ಎಲ್ಲರಿಗೂ ನಾನು ಸಾಯಂಕಾಲ ಸಿಗ್ತೇನೆ ಆಯಿತಾ? ಸಾಯಂಕಾಲ ಸಿಗ್ತೇನೆ, ಬಾಯ್.